ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಮಾತಾ ಮುಸ್ಲಿಂ ಬಂಧುಗಳಿಗೆ ಪವಿತ್ರ ಈದ್ ಉಲ್ ಅಜ್ಹಾ ಬಕ್ರೀದ್ ಪರ್ಬದ ಶುಭಾಶಯನ್ನು ತೆರಿಪೊಂದು ಪೊಸಕುಲದ ಇನ್ನಿತ ಸುದ್ದಿಗೊಂಚಲು ಶುರು ಮಂತೊಂದುಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಮುಸ್ಲಿಂ ಬಂಧುಲೆನ ರಡ್ಡು ಪವಿತ್ರ ಪರ್ಬಲೆಡು ಒಂಜಾಯಿನ ಪವಿತ್ರ ಈದ್ ಉಲ್ ಅಜ್ಹಾ ಬಕ್ರೀದ್ ಪರ್ಬ ಸೋಮವಾರ ನಾಡೊರ್ಮೆ ಆಚರಣೆ ಆಂಡು ಉಳ್ಳಾಲ ದರ್ಗಡ್ಲ ಬಕ್ರೀದ್ ಪರ್ಬದ ಸಂಭ್ರಮನು ಸೋಮವಾರ ಆಡೆ ಆಚರಿಸಾಯಿರು. ಮುಸ್ಲಿಮರನ ಪವಿತ್ರ ಪರ್ಬ ತ್ಯಾಗ ಬಲಿದಾನದ ಸಂಕೇತದ ಪರ್ಬ ಈದ್ ಉಲ್ ಅಜ್ಹಾ ಬಕ್ರೀದ್ ಪರ್ಬನು ಸೋಮವಾರ ನಾಡೊರ್ಮೆ ಆಚರಣೆ ಮಂತೇರು. ದಕ್ಷಿಣ ಭಾರತದ ಅಜ್ಮೀರ್ ಪಂಡಿದೆ ಪುಗರ್ತೆ ಪಡೆಯಿನ ಉಳ್ಳಾಲ ಸೈಯದ್ ಮದನಿ ದರ್ಗಡ್ಲ ಸೋಮವಾರ ಪರ್ಬನು ಸಂಭ್ರಮದ ಆಚರಣೆ ಮಂತೇರು. പ്രിയരാം സ്നേഹിതരെ എൻ കൂടെ പിറപ്പുകളെ ഈ നാളിൽ ഞാനോദാം ഈദിനാശംസ. പ്രിയരാം സ്നേഹിതരെ എൻ കൂടെ പിറപ്പുകളെ ഈ നാളിൽ ഞാനോദാം ഈദിനാശംസ. വീട്ടുകാർക്കും ഈദ് മുബാറക്, കൂട്ടുകാർക്കും ഈദ് മുബാറക്, സഹോദരങ്ങൾക്കും ഈദ് മുബാറക്. വീട്ടുകാർക്കും ഈദ് മുബാറക്, കൂട്ടുകാർക്കും ഈദ് മുബാറക്, സഹോദരങ്ങൾക്കും ഈദ് മുബാറക്. പ്രിയരാം സ്നേഹിതരെ എൻ കൂടെ പിറപ്പുകളെ ഈ നാളിൽ ഞാനോദാം ഈദിനാശംസ. പിറ കണ്ടാലും മാലോകർ ഫിത്ർ സകാത്തോ നൽകുന്നു. ഫിത്റിനുത്തമരായവരെ തേടിക്കൊണ്ടാ പൊതിയെത്തുന്നു. ಉಳ್ಳಾಲ ಜುಮ್ಮಾ ಮಸೀದಿದ ಖತೀಬೆರು ಇಬ್ರಾಹಿಂ ಸಾವದಿಯರ್ನ ಮುತಾಲಿಕೆಡು ಸಾಮೂಹಿಕ ನಮಾಜ್ ಬಕ ಕುತ್ಬಾ ಪಾರಾಯಣ ನಡಪಾಯಿರು. ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ ಯುಟಿ ಖಾದರ್ ಉಳ್ಳಾಲ ದರ್ಗಾದ ಪರ್ಬಾಚರಣೆಯು ಪಾಲು ಪಡೆದು ಪ್ರತಿಯೊಂದು ಪರ್ಬಗೂ ಅವೆತನೆ ಆಯಿನ ವಿಶೇಷತೆ ಉಂಟು. ಬಕ್ರೀದ್ ಪರ್ಬ ಪ್ರಾಮಾಣಿಕತೆ, ತ್ಯಾಗ, ತಾಳ್ಮೆ, ಸಹನೆ, ಸೌಹಾರ್ದತದ ಸಂದೇಶನು ಸಾರಿನ ಪರ್ಬ ಪಡೆದು ಮಾತೆರೆಗಳ ಪರ್ಬದ ಶುಭಾಶಯನ ತೆರಿಪಾಯಿರು. ಸರ್ವರಿಗೂ ಕೂಡ ಈದ್ ಹಬ್ಬದ ಶುಭಾಶಯನ ಸಲ್ಲಿಸಿಕೊಂಡು ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರೇ ಆದ ಒಂದು ಸಂದೇಶ ಇದೆ. ಈದ್ ಹಬ್ಬದ ಸಂದೇಶವು ಕೂಡ ಅದು ಪ್ರಾಮಾಣಿಕತೆ, ತ್ಯಾಗ, ತಾಳ್ಮೆ, ಸಹನೆ ಮತ್ತು ಪ್ರೀತಿಯ ಒಂದು ಸಂದೇಶ ಆಗಿದೆ. ನಮ್ಮ ಹಬ್ಬವು ನಾವು ಆಚರಿಸುವ ಜೊತೆಯಲ್ಲಿ ಇನ್ನಿತ ಎಲ್ಲರೂ ಕೂಡ ಸೇರಿಸಿಕೊಂಡು ಸರ್ವರು ಕೂಡ ಈದ್ ಹಬ್ಬವನ್ನು ಆಚರಿಸುವಂಥ ವಾತಾವರಣ ಆಗಲಿ. ಪರಸ್ಪರ ನಾವು ಸಂಸ್ಕೃತಿಯನ್ನು ಹಂಚಿಕೊಂಡು ಪರಸ್ಪರ ಒಬ್ಬರೊಬ್ಬನು ಅರ್ಥ ಮಾಡಿಕೊಂಡು ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ, ಇದು ನಮ್ಮ ಮುಖ್ಯ ಗುರಿ. ಇದು ಭವಿಷ್ಯದ ಸಮಾಜ ಮತ್ತು ಭವಿಷ್ಯದ ಜನಾಂಗಕ್ಕೆ ನಾವು ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ. ಹಾಗೆ ಈ ಒಂದು ಈದ್ ಹಬ್ಬವು ನಾವೆಲ್ಲರೂ ಅತ್ಯಂತ ಸಂತೋಷದಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಪಾವಿತ್ರ್ಯದಿಂದ ಆಚರಿಸುವ ಮೂಲಕ
ಅತ್ಯಂತ ಸಂತೋಷದ ಆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಅಂತ ಹೇಳಿ ಸರ್ವರಿಗೂ ಕೂಡ ಮತ್ತೊಮ್ಮೆ ನನ್ನ ಈದ್ ಹಬ್ಬದ ಶುಭಾಶಯ ಸಲ್ಲಿಸ್ತೇನೆ. ಅಸ್ಲಾಂ ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇನ್ನಿತನ ಸೋದರಿಗೆ ನಮಸ್ಕಾರಗಳು. ಉಳ್ಳಾಲ ದರ್ಗಾ ಅಧ್ಯಕ್ಷರು ಜನಾಬ್ ಅಲ್ಹಾಸ್ ಹನೀಫಾ ಹಾಜಿ ಪಾತೆರೊಂದು ಪ್ರವಾದಿ ಇಬ್ರಾಹಿಂ ಬೊಕ ಇಸ್ಮಾಯಿಲ್ರನ ತ್ಯಾಗದ ಸಂಕೇತವಾದ ಬಕ್ರೀದ್ ಪರ್ಬನ ಆಚರಣೆ ಮಲ್ಪುವ ಬಕ್ರೀದ್ ಪರ್ಬ ನಾಡೊರ್ಮೆ ಸುಖ ಶಾಂತಿನ ಕಂತು ಕೊರಡು ಪಡೆದು ಎಡೆಪು ಬಯಕಿಯರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಇಡೀ ಜಗತ್ತಿನ ಮುಸಲ್ಮಾನರು ಎರಡು ಹಬ್ಬಗಳನ್ನು ಆಚರಿಸಿದ್ದಾರೆ. ಒಂದು ಈದ್ ಉಲ್ ಫಿತರ್, ಒಂದು ಈದುಲ್ ಅಜಾ. ಈದುಲ್ ಅಜಾ ಹಬ್ಬವು ಪ್ರವಾದಿ ಇಬ್ರಾಹಿಂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮತ್ತು ಅವರ ಮಗ ಇಸ್ಮಾಯಿಲ್ ಅಲಿಸಲ್ಲಮರವರ ಜೀವನದ ಚರಿತ್ರೆಯಾಗಿದೆ. ಇಬ್ರಾಹಿಂ ಅಲಿಸಲ್ಲಮರವರು ಅವರ ಜೀವನದಲ್ಲಿ ಅವರು ಬಂದಂತಹ ಕಷ್ಟ ಕಾರ್ಪಣ್ಯಗಳು, ತ್ಯಾಗ ಬಲಿದಾನಗಳು ಇಂದಿನ ಹಬ್ಬದ ಸಂಕೇತವಾಗಿದೆ. ನಾವೆಲ್ಲರೂ ಸೌಹಾರ್ದತೆಯಿಂದ, ಏಕತೆಯಿಂದ ಪರಸ್ಪರ ಕುಟುಂಬ ಸಂಬಂಧವನ್ನು, ಅದೇ ರೀತಿ ನೆರೆಹೊರೆಯವರನ್ನು ಪ್ರೀತಿಸುತ್ತಾ ಈದ್ ಹಬ್ಬವನ್ನು ನಾವೆಲ್ಲರೂ ಆಚರಿಸುವ ಎಲ್ಲರಿಗೂ ಈದ್ ಹಬ್ಬದ ಶುಭಾಶಯಗಳು. ಅದರೊಟ್ಟಿಗೆ ಉಲ್ಲಾಲ ಜಮಾತಿನ 28 ಮೊಹಲ್ಲದ 5 ಕರಿಯದ ಎಲ್ಲ ಮುಸಲ್ಮಾನ ಸಹೋದರ ಸಹೋದರಿಗೂ ಈದ್ ಹಬ್ಬದ ಶುಭಾಶಯಗಳು. ಉಳ್ಳಾಲ ದರ್ಗಾದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಕೋಶಾಧಿಕಾರಿ ನಾಜಿಮ್, ರೆಹಮಾನ್ ಮುಕ್ಕಚ್ಚೇರಿ, ಸಮಿತಿ ಸದಸ್ಯರು ಜೈನ್ ಮೇಲಂಗಡಿ, ತನ್ಸಿಲ್ ಮುಕ್ಕಚ್ಚೇರಿ, ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು. ಸುದ್ದಿವಂಚಲಿಗೆ ಸ್ವಾಗತ. ಉಳ್ಳಾಲ ದರ್ಗಾದ ನಿಕಟಪೂರ್ವ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಬಕ್ರೀದ್ ಪರ್ಬದ ಶುಭಾಶಯನ ತೆರಿಪಾದರು. ಎಲ್ಲೆಲ್ಲಿಯ ಕಾರಣಗ ಆಯ್ನ ಮನಸ್ತಾಪ ದ್ವೇಷನ ಬುರ್ದು ನಮ್ಮ ಮಾತ ಭಾರತೀಯರು ಮಾತೆರ್ಲ ಒಗ್ಗಟ್ಟಾದ ಬದುಕಗ ಬಕ್ರೀದ್ ಪರ್ಬ ಮಾತೆರೆಗ್ಲ ಸುಖ ಶಾಂತಿ ನೆಮ್ಮದಿನ ಕಂತು ಕೊರಡು ಊರಿಗೂ ರಾಜ್ಯಗ ದೇಶಗ ಎಡ್ಡೆ ಆವಡು ಪಡೆದು ಉಳ್ಳಾಲ ಸೈಯದ್ ಮದನಿ ದರ್ಗಾದ ನಿಕಟಪೂರ್ವ ಅಧ್ಯಕ್ಷರು ಜನಾಬ್ ಅಲ್ಹಾಜ್ ಅಬ್ದುಲ್ ರಶೀದ್ ಬಕ್ರೀದ್ ಪರ್ಬದ ಶುಭಾಶಯನ ತೆರಿಪಾದರು. ಈ ದಿವಸ ಮುಸಲ್ಮಾನರ ಪಾಲಿಗೆ ಒಂದು ವಿಶೇಷವಾದಂಥ ಹಬ್ಬದ ವಾತಾವರಣ. ಈದ್ ಉಲ್ ಅಜ್ಹಾ ಎಂಬ ಒಂದು ಪವಿತ್ರ ಬಕ್ರೀದ್ ಹಬ್ಬವಾಗಿದೆ. ಬಕ್ರೀದ್ ಹಬ್ಬ ಎಂಬಂಥದ್ದು ಪ್ರವಾದಿ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಮರವರ ಒಂದು ನೆನಪಿನ ಅನುಸ್ಮರಣೆಗೆ ಬೇಕಾಗಿ ನಡೆಯುವಂಥ ಒಂದು ಹಬ್ಬ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಬ್ರಾಹಿಂ ನಬಿಯವರಿಗೆ ಮಕ್ಕಳಿಲ್ಲದೆ ಕೊರಗುವಾಗ ಅಲ್ಲಾಹನು ಬಹಳ ಕಾಲಗಳ ನಂತರ ಒಂದು ಮಗುವನ್ನು ನೀಡಿದ ಖುಷಿಯಲ್ಲಿರುವಂಥ ಸಮಯದಲ್ಲಿ ಮಗದೊಮ್ಮೆ ಅಲ್ಲಾಹನ ಆಜ್ಞೆ ಆಗ್ತದೆ, ತಮ್ಮ ಮಗುವನ್ನು ಬಲಿ ಕೊಡಬೇಕು ಅಂತ ಹೇಳುವಂಥದ್ದು. ಅವರು ಆ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡದೆ ತನ್ನ ಪತ್ನಿಯೊಂದಿಗೆ ಈ ವಿಚಾರಿಸಿ ತನ್ನ ಮಗ ಇಸ್ಮಾಯಿಲ್ ನಬಿ ಅವರನ್ನು ಆದಾಗ ಅಲ್ಲಿ ಅದಕ್ಕೆ ಒಂದು ತಡೆ ಕೂಡ ಬಂದು ಅಲ್ಲಿ ಒಂದು ಪ್ರಾಣಿಯನ್ನು ಬಲಿಕೊಡುವ ಆಗಿ ಅದರ ನೆನಪಿಗೋಸ್ಕರ ನಾವು ಇವತ್ತು ಈ ಬಕ್ರೀದ್ ಹಬ್ಬದ ಇವತ್ತಿನಿಂದ ಯಾವುದೋ ಒಂದು ಮನುಷ್ಯನ ಆಹಾರಕ್ಕೆ ಉಪಯೋಗಿಸುವಂಥ ಮೃಗವನ್ನು ಬಲಿ ಕೊಡುವುದರ ಮೂಲಕ ಆ ಕೂಡ ಈ ಒಂದು ವಿಶೇಷವಾದಂಥ ಈ ಒಂದು ಸಂದರ್ಭದಲ್ಲಿ ಅದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸಹೋದರಿಯಿಂದ ಧರ್ಮ ಭೇದ ಮರೆತು
ಅವರವರ ಧರ್ಮವನ್ನು ಕಾಪಾಡಿಕೊಂಡು ಆಚರಿಸಿಕೊಂಡು ಬಂದು ದೇವರ ಪ್ರೀತಿಗೆ ಅನುಗ್ರಹಿತರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನೆಸಿ ಕ್ಷುಲ್ಲಕ ವಿಷಯಗಳನ್ನು ನಾವು ಮರೆತು ಸಹೋದರತೆಯಿಂದ ಬಾಳುವಂಥ ವಾತಾವರಣ ಈ ಹಬ್ಬದ ದಿನದಂದು ಆಗಲಿ ಅಂತ ಹೇಳಿ ನಾನು ಸುದ್ದಿಗೊಂಜಲಿಗೆ ಸ್ವಾಗತ. ಕುಡ್ಲ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿರ್ದು ಸೋಮೇಶ್ವರ ನೆಹರು ನಗರದ ಪಶ್ಚಿಮ ರಿಹಾಬ್ ಚಾರಿಟೇಬಲ್ ಟ್ರಸ್ಟ್ದ ಪಶ್ಚಿಮ ರಿಹಾಬ್ ಆಶ್ರಮಡ್ ಬಕ್ರೀದ್ ಪರ್ಬನ ಆಚರಿಸಾದು ಆಶ್ರಮವಾಸಿಲೆಗ್ ಬಕ್ರೀದ್ ಪರ್ಬದ ಅಂಗವಾದ ಮಧ್ಯಾಹ್ನದ ಬಿರಿಯಾನಿ ವಣಸನ್ ಪಟ್ಟೀರು. ಕುಡ್ಲ ಹೆಲ್ಪ್ ಇಂಡಿಯಾ ಫೌಂಡೇಶನ್ ವತಿರ್ದು ಮುಸ್ಲಿಂ ಬಂಧುಲಿನ ಪವಿತ್ರ ಪರ್ಬಾಚರಣೆಯ ಪೊರ್ತುಡು ಸೋಮೇಶ್ವರ ನೆಹರು ನಗರದ ಪಶ್ಚಿಮ ಚಾರಿಟೇಬಲ್ ಟ್ರಸ್ಟ್ದ ಪಶ್ಚಿಮ ರಿಹಾಬ್ ಮಾನಸಿಕ ಪುನಶ್ಚೇತನಾ ಕೇಂದ್ರಡ್ ಪರ್ಬನ್ ಆಚರಿಸಾದು ಆಶ್ರಮ ವಾಸಿಲೆಗ್ ಬಿರಿಯಾನಿ ಒಣಸು ಪಟ್ಟುನ ಸೇವಾ ಕಾರ್ಯಕ್ರಮನ ನಿರಂತರವಾದ ನಡಪವೊಂದು ಬೈದೇರು. ಸೋಮವಾರ ಬಕ್ರೀದ್ ಪರ್ಬದ ಅಂಗವಾದ ಪಶ್ಚಿಮ ರಿಹಾಬ್ ಸೆಂಟರ್ಡ್ ಬಕ್ರೀದ್ ಪರ್ಬಾಚರಣೆಯನ್ನು ನಡಪಾಯರು. ಧರ್ಮ ಪರ್ಬಲು ನರಮಾನ್ಯನ ಎಡ್ಡಗಾದೆ ಹೊರತು ದೇವೆರಗಾದು ಅತ್ತು ಪಡೆದು ತೊಕ್ಕೋಟು ಮಸ್ಜಿದುಲ್ ಹುದಾ ಮಸೀದಿದ ಕತಿಬೇರು ಮಹಮ್ಮದ್ ಕುಂಜಿ ಬಕ್ರೀದ್ ಪರ್ಬದ ಸಂದೇಶ ತೆರಿಪಾಯರು. ನಾವು ನಂಬಿದ್ರು ನಂಬದಿದ್ರು ದೇವರು ದೇವರೇ. ಈ ಜಗತ್ತಿಗೆ ಎಲ್ಲ ದಾರ್ಶನಿಕರು, ಎಲ್ಲ ಪ್ರವಾದಿಗಳು, ಎಲ್ಲ ಆಚಾರ್ಯರು, ಋಷಿಗಳು, ಸಾಧು ಸಂತರು ಅವರೆಲ್ಲ ಈ ಜಗತ್ತಿಗೆ ಬಂದದ್ದು ಮನುಷ್ಯ ಹೇಗೆ ಬದುಕಬೇಕು ಅಂತ ಕಲಿಸಿಕೊಡುವುದಕ್ಕೆ, ಹೇಗೆ ಮನುಷ್ಯನಾಗಿ ಬದುಕಬೇಕು ಅಂತ ಕಲಿಸಿಕೊಡುವುದು. ಆದ್ದರಿಂದ ಈದುಲ್ ಅದ್ಹಾದ ದೊಡ್ಡ ಸಂದೇಶ. ಈಗ ಸಮಾಜದ ಸಮಸ್ಯೆ ಏನೆಂದರೆ ಮನುಷ್ಯನ ನಂಬಿಕೆ, ಅವನ ಧಾರ್ಮಿಕ ವಿಶ್ವಾಸ ಇದೆಲ್ಲ ಒಂದು ಕಡೆ, ಮನುಷ್ಯರು ಬೇರೆಲ್ಲ ಒಂದು ಕಡೆ. ನಮ್ಮ ಧಾರ್ಮಿಕ ವಿಶ್ವಾಸ ಒಂದು ಕಡೆ, ಮನುಷ್ಯನ ಸಾಮಾಜಿಕ ಬದುಕು ಒಂದು ಕಡೆ. ಹೀಗೆ ಇವತ್ತು ಏನು ಮುಸ್ಲಿಮರು ಈದುಲ್ ಅದ್ಹಾ ಹಬ್ಬ ಆಚರಿಸ್ತಾ ಇದ್ದಾರೆ, ಇಬ್ರಾಹಿಮರು ಕಲಿಸಿಕೊಟ್ಟ ಇಬ್ರಾಹಿಮರ ಸ್ಮರಣ ಸುಮಾರು 4000 ವರ್ಷಗಳಾಚೆ ಈ ಭೂಮಿಯಲ್ಲಿ ಬದುಕಿದ್ದ ಪ್ರವಾದಿಗಳು. ಜಗತ್ತಿನ ಎಲ್ಲ ಧರ್ಮೀಯರು ಗೌರವಿಸುವಂತಹ ವ್ಯಕ್ತಿತ್ವ ಇಬ್ರಾಹಿಮರು ಕಲಿಸಿಕೊಟ್ಟ ಪಾಠ ಏನೆಂದರೆ, ಅಥವಾ ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟ ಸಂದೇಶ ಏನೆಂದರೆ, ಈದಿನ ಸಂದೇಶ ಏನೆಂದರೆ, ನೀವು ದೇವರನ್ನು ತಲುಪಬೇಕಾದರೆ ಮನುಷ್ಯರ ಮೂಲಕ ಮಾತ್ರ ಅದು ಸಾಧ್ಯ. ನೀವು ದೇವರಿಗೆ ನಿಕಟರಾಗಬೇಕು, ದೇವ ನಿಮ್ಮನ್ನು ಇಷ್ಟಪಡಬೇಕು, ದೇವ ನಿಮ್ಮನ್ನು ಪ್ರೀತಿಸಬೇಕು, ನೀವು ದೇವನ ಪ್ರೀತಿಯನ್ನು ಗಳಿಸಬೇಕು ಅಂತ ಇದ್ದರೆ ಅದಕ್ಕೆ ಇರುವ ದಾರಿ ಒಂದು ಮಾತ್ರ, ಮನುಷ್ಯರ ಮೂಲಕ ಮಾತ್ರ ಅದು ಸಾಧ್ಯ ಅಂತ. ಮನುಷ್ಯರನ್ನು ಪ್ರೀತಿಸಿ, ಮನುಷ್ಯರ ಜೊತೆ ಬೆರೆತು, ಅವನ ಮನುಷ್ಯರ ಜಾತಿ ಧರ್ಮ ಅದು ಯಾವುದೇ ಇರಲಿ, ಎಲ್ಲ ಮನುಷ್ಯರು ಅಯ್ಯುಹನ್ನಾಸ್ ಅಂತ ಕೂಡ ಎಲ್ಲ ಕಡೆ ಹೇಳು. ಅನ್ನಾಸ್ ಅಂದರೆ ಮನುಷ್ಯರು, ಎಲ್ಲ ಮನುಷ್ಯರು, ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ನಂಬಿಕೆಗಳ ಮನುಷ್ಯರು ಅಂತ ಕೂಡ ಎಲ್ಲ ಕಡೆ ಹೇಳು. ಆದ್ದರಿಂದ ದೇವರಿಗೆ ನಾವು ಹತ್ತಿರ ಆಗಬೇಕಾದರೆ ಅದಕ್ಕೆ ಇರುವ ದಾರಿ ಕುರ್ಆನ್ ಕೊಟ್ಟದ್ದೊಂದು ಮಾತ್ರ. ನೀವು ಮನುಷ್ಯರ ಮೂಲಕ ಮಾತ್ರ ದೇವರಿಗೆ ಸಮೀಪಿಸಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯರನ್ನು ದೂರ ಮಾಡಿ, ಮನುಷ್ಯರನ್ನು ದ್ವೇಷಿಸಿ, ಮನುಷ್ಯರಿಗೆ ಉಪದ್ರವ ಕೊಟ್ಟು, ಮನುಷ್ಯರನ್ನು ಕಡೆಗಣಿಸಿ, ಏನೋ ಕೆಲವು ಆರಾಧನೆಗಳನ್ನೆಲ್ಲ ಮಾಡಿ ದೇವರಿಗೆ ತಲುಪಬಹುದು ಅಂತ ಹೇಳಿದರೆ ಅದು ದೊಡ್ಡ ಮೂರ್ಖತನ ಅಂತ ಕುರ್ಆನ್ ಕಲಿಸಿದರು, ದೊಡ್ಡ ಮೂರ್ಖತನ. ಆದ್ದರಿಂದ ಜಗತ್ತಿಗೆ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಸಂದೇಶ, ಮನುಷ್ಯರ ಮೂಲಕ ಮಾತ್ರ ನಿಮಗೆ ದೇವನ ಬಳಿ ತಲುಪಲಿಕ್ಕೆ ಸಾಧ್ಯ. ಮನುಷ್ಯರನ್ನು ಪ್ರೀತಿಸಿ, ಮನುಷ್ಯರನ್ನು ಜೊತೆ ಸೇರಿಸಿ, ಮನುಷ್ಯರನ್ನು ಗೌರವಿಸಿ, ಮನುಷ್ಯರ ಉಂಟಾಗುವ ತೊಂದರೆಗಳನ್ನೆಲ್ಲ ಸಹಿಸಿ, ಮನುಷ್ಯರನ್ನು ಮೇಲಕ್ಕೆತ್ತಿ, ಆ ಮೂಲಕ ಮಾತ್ರ ನಿಮಗೆ ದೇವನ ಪ್ರೀತಿ, ಅವನ ಮೋಕ್ಷ ಪಡೀಲಿಕ್ಕೆ ಸಾಧ್ಯ ಎಂಬುದು ಪವಿತ್ರ ಕುರ್ಆನ್ ಬಹಳ ಮೂಲಭೂತವಾದಂತಹ ಶಿಕ್ಷಣವಾಗಿದೆ. ಉಳ್ಳಾಲ ಠಾಣಾ ನಿರೀಕ್ಷಕರು ಎಚ್.ಎನ್. ಬಾಲಕೃಷ್ಣ ಪಾತಿರಂದು ಬಕ್ರೀದ್ ಪರ್ಬದ ಸಂದೇಶನು ಕೊರ್ದು ಆಶ್ರಮದ ವಾಸಿಲೆಗೆ ಒಣಸು ಕೊರ್ಪಣವು ಪರ್ಬದ ಮಲ್ಲ ಪುಣ್ಯದ ಬೇಲೆ ಪಂಡದು ಭಾವುಕ್ಯರಾದ ತೆರಿಪಾಯಿರು. ನನಗೇನು ಅನ್ನಿಸ್ತಿಲ್ಲ, ನಾನು ದುಃಖದಲ್ಲಿದ್ದೀನಿ, ನಿಮ್ಮಂಗೆ ದುಃಖದಲ್ಲಿರೋ ಅಂತ. ಯಾಕಂದರೆ ನಾವೆಲ್ಲ ಭಾವುಕ ಜೀವಿಗಳು.
ಕೆಲವೊಬ್ರಿಗೆ ನಾನು ಈ ಸಂದರ್ಭದಲ್ಲಿ ಈದ್ ಮುಬಾರಕ್ ಆಗ್ಬೋದು ಎಲ್ಲ ಭಗವಂತನಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ತಂದೆ ಹಿಂದೆ ಬಂದಿರುವಂಥ ಮಕ್ಕಳುಗಳಿಗೆ ನಮ್ಮ ಎಲ್ಲ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಜೊತೆ ಇರುವಂಥದ್ದು, ಅಣ್ಣ ತಮ್ಮದ ಜೊತೆ ಇರುವಂಥದ್ದು, ಹೆಂಡತಿ ಮಕ್ಕಳ ಜೊತೆ ಇರುವಂಥ ಸೌಭಾಗ್ಯವನ್ನು ಕೊಡುವಂಥ ಒಂದು ಭಾಗ್ಯವನ್ನು ಕೊಟ್ಟರು ಸಾಕು. ಯಾಕಂದರೆ ಪ್ರತಿಯೊಬ್ಬ ಬದುಕ್ತೀವಿ, ಸಾಯ್ತೀವಿ. ಈ ನಮಗೆ ನೋಡಿದರೆ ಅನಾಥರು ಅಂತಾರೆ, ಕೆಲವು ಕೇಳಿದೆ ನಾವು ಅನಾಥರು ಇದ್ದಾರೆ ಮತ್ತು ರಿಹಾಬಿಲಿಟೇಷನ್ಗೆ ಎಣ್ಣೆ ಹೊಡೆಯಕ್ಕೆ ಬಿಟ್ಟಿದ್ದಾರೆ ಅಂತ. ಯಾಕೆ ಎಣ್ಣೆ ಹೊಡಿತಾರೆ, ಯಾಕೆ ಅನಾಥರಾಗ್ತಾರೆ? ನಮ್ಮ ಪರಿಸ್ಥಿತಿಗಳು ಆ ಥರ ಮಾಡಿಟ್ಟಿದ್ದಾರೆ. ಯಾರು ಎಣ್ಣೆ ಕುಡಿದು ಕೋಲಿ ಆಗಬೇಕು, ಎಣ್ಣೆ ಕುಡಿದು ಹಾಳಾಗಬೇಕು, ಅನಾಥರಾಗಬೇಕು ಅಂತ ಯಾರೂ ಬಯಸಲ್ಲ. ನಮ್ಮ ಪರಿಸ್ಥಿತಿಗಳು, ನಮ್ಮ ಸಮಾಜ, ನಮ್ಮ ಗುರುಗಳು ಹೇಳ್ದಂಗೆ ನಮ್ಮ ಸಮಾಜ ಈ ರೀತಿ ಮಾಡಿ ಕೂಡಿಸ್ಬಿಟ್ಟಿದೆ. ಯಾಕಪ್ಪ ಏನೋ ಅನ್ಸುತ್ತೆ, ನಮಗೆ ಬೇಜಾರಾಗುತ್ತೆ. ಸೊ ಅದರಿಂದ ನಿಮಗೆ ವಿಶೇಷವಾಗಿ ರಿಹಾಬಿಲಿಟೇಷನ್ ಸೆಂಟರ್ ಮಾಲೀಕರಾದಂಥ ನಿಮಗೆ ಭಗವಂತ ಆಯಸ್ಸು ಕೊಡಬೇಕು. ಯಾಕೆಂದರೆ ಈ ತಂದೆ ತಾಯಿಗಳು ಅವ್ರ ಮಕ್ಕಳು ಅವ್ರ ಕುಟುಂಬದವರು ನೋಡ್ಕೊತವ್ರಿಗೆ ಹುಟ್ಟಿಲ್ಲ ತಂದು ಹಾಕ್ಬಿಟ್ಟಿದ್ದಾರೆ. ನೀವು ಅವರನ್ನು ಪೋಷಣೆ ಮಾಡಿಕೊಂಡು ನಿಮ್ಮ ಆಡಳಿತಾಧಿಕಾರಿಗಳೊಂದಿಗೆ, ಡಾಕ್ಟರ್ಗಳೊಂದಿಗೆ, ನಿಮ್ಮೆಲ್ಲ ಸಿಬ್ಬಂದಿ ವರ್ಗದೊಂದಿಗೆ ನೋಡ್ಕೊತಾ ಇದ್ದೀರಲ್ಲ, ಅದಕ್ಕೆ ಆಯಸ್ಸು ಆರೋಗ್ಯ ಕೊಟ್ಟು ನಿಮಗೆ ಈ ಸಂಸ್ಥೆ ಇನ್ನೂ ಎಮ್ಮರವಾಗಿ ಬೆಳಿಬೇಕು. ಈ ಪ್ರೀತಿ ವಾತ್ಸಲ್ಯ ತುಂಬಿರುವಂಥ ಸಂಸ್ಥೆ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಹೈಕೋರ್ಟ್ ನ್ಯಾಯವಾದಿ ರಾಜೇಶ್ ಪಾತ್ರರೊಂದು ಹೆಲ್ಪ್ ಇಂಡಿಯಾ ಫೌಂಡೇಶನ್ ದಕ್ಕಲು ಬಕ್ರೀದ್ ಪರ್ಬನ್ ಪುಣ್ಯ ಸೇವೆದ ಮೂಲಕ ಅರ್ಥಪೂರ್ಣವಾದ ನಡಪವೇರ ಪಂಡದು ಹಾರೈಸಿಯರು. ಈ ಸಮಾಜದಲ್ಲಿ ಯಾರು ಕೂಡ ಅನಾಥರಲ್ಲ. ನೋಡ್ಲಿಕ್ಕೆ ಹೋದರೆ ಎಲ್ಲರೂ ಕೂಡ ಅನಾಥರೇ. ಅನಾಥ ಭಾವನೆ ಅಂತ ಹೇಳಿದರೆ ಏನೂ ಇಲ್ಲದವರು ಅಂತ ಹೇಳೋ ಅರ್ಥ ಅಲ್ಲ. ಈಗ ನಾವೆಲ್ಲ ಇದ್ದೇವೆ, ನಾವು ಒಂದು ಅಥವಾ ಇನ್ನೊಂದು ವಿಧದಲ್ಲಿ ಅನಾಥರಾಗಿರ್ತೇವೆ. ಏನಾದರೂ ಒಂದನ್ನು ನಾವು ಕಳ್ಕೊಂಡಿರ್ತೇವೆ, ಅಥವಾ ಯಾವುದೋ ಒಂದು ನಮಗೆ ಆಸೆ ಇರ್ತದೆ, ಅದು ಆಗಿರೋದಿಲ್ಲ, ಅದನ್ನು ಅನಾಥತೆ ಅಂತ ಹೇಳ್ತೇವೆ. ಇವತ್ತು ಹೊರಗಿದ್ದವನು ನಾಡಿದ್ದು ಒಳಗೆ ಬರ್ಬೋದು, ಒಳಗಿದ್ದವನು ಹೊರಗೆ ಹೋಗ್ಬೋದು, ಯಾವುದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸಮಾಜದಲ್ಲಿ ಏನಾಗ್ತದೆ ಅಂತೇಳಿ. ಈ ಸಮಾಜದಲ್ಲಿ ಒಂದು ಏನು ಒಳ್ಳೆಯ ರೀತಿಯ ಸಮಾಜ ಇಲ್ಲ ಅಂತ ಹೇಳೋದನ್ನು ಒಂದು ಸಂಕ್ಷಿಪ್ತವಾಗಿ ಹೇಳಿದರು. ಯಾಕೆಂದರೆ ಅಸೂಯೆ ತುಂಬಿಕೊಂಡಿರುವಂಥ ಸಮಾಜ. ಯಾರೋ ಒಬ್ಬರು ಒಳ್ಳೆಯದಾಗ್ತಾರೆ ಅಂದರೆ ಮತ್ತೊಬ್ಬರು ಕಾಲೆಳೆಯುವಂಥದ್ದು. ಅದಕ್ಕೆ ಒಂದು ಸಣ್ಣ ಉದಾಹರಣೆ. ಅಮೇರಿಕಕ್ಕೆ ಎಲ್ಲ ದೇಶಗಳಿಂದ ಕಪ್ಪೆ ಬರ್ತಾ ಇತ್ತಂತೆ, ಒಂದು ಬಾಕ್ಸಲ್ಲಿ ಹಾಕಿ ಇದು ಮಾಡ್ತಾಯಿದ್ರು. ಹಾಗೆ ಬರಬೇಕಾದ್ರೆ ಇಂಡಿಯಾದ ಕಪ್ಪೆಗಳ ಬಾಕ್ಸಿಗೆ ಯಾವತ್ತೂ ಕೂಡ ಮುಚ್ಚಲು ಹಾಕ್ತಾನೇ ಇರಲಿಲ್ಲ, ಬೇರೆದಕ್ಕೆಲ್ಲ ಹಾಕ್ತಾಯಿದ್ರು, ಬಂದ್ ಮಾಡಿ ಕಳಿಸ್ತಾಯಿದ್ರು. ಲಾಸ್ಟಿಗೆ ಅಮೇರಿಕದವ್ರು ಕೇಳಿದ್ರಂತೆ, ಯಾಕೆ ಸ್ವಾಮಿ ನೀವು ಇಂಡಿಯಾದವರು ಕಪ್ಪೆ ಬಾಕ್ಸಿಗೆ ಮುಚ್ಚಲೇ ಹಾಕ್ತಾ ಇಲ್ಲ, ಬೇರೆಯವರೆಲ್ಲ ಬಂದ್ ಮಾಡಿ ಇಲ್ಲಿ ಹೊರಗೆ ಹಾರದಾಗಿ ನೋಡ್ಕೊಳ್ತಾರೆ ಅಂತ. ಆಗ ಇಂಡಿಯಾದವ್ರು ಹೇಳಿದ್ರಂತೆ, ಇಲ್ಲ ನಮ್ಮ ಇಂಡಿಯಾದಲ್ಲಿ ಮೇಲೆ ಇರಲಿಕ್ಕೆ ಯಾರು ಬಿಡುವುದೇ ಇಲ್ಲ. ಸೊ ಆ ಕಪ್ಪೆ ಮತ್ತೊಂದು ಕಪ್ಪೆಯನ್ನು ಹೇಳೋದು ಕೆಳಗೆ ಹಾಕ್ತಾ ಇರ್ತದೆ. ಸೊ ಆದ ಕಾರಣ ಏನು ನಮ್ಮ ಕಪ್ಪೆಗಳು ಯಾವುದು ಹೊರಗೆ ಹೋಗ್ಬೋದು ಅಂತೇಳಿ ನೀವು ಯೋಚನೆ ಮಾಡೋದು ಬೇಡ. ಸೊ ಯಾರನ್ನು ಕೂಡ ಎತ್ತರಕ್ಕೆ ನಾವು ಬರಲಿಕ್ಕೆ ಬಿಡುವುದಿಲ್ಲ, ಮತ್ತೊಂದು ಎತ್ತರಕ್ಕೆ ಬರೋದಿದ್ದರೆ ನಾವು ಹೇಳೋದು ಕೆಳಗೆ ಹಾಕ್ತೇವೆ. ಮತ್ತು ಒಂದು ಶಾಂತಿ ಸಮಾಧಾನಕ್ಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ ಒಂದು ಕಂಡುಕೊಳ್ಬೇಕು ನಾವು. ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಸ್ಥಾಪಕರು ರಾಜಿಕ್ ಉಳ್ಳಾಲ್, ಪಶ್ಚಿಮ ರಿಹಾಬ್ ಸೆಂಟರ್ದ ಸ್ಥಾಪಕರು ರೋಹಿತ್ ಸಾಂಗ್ತೂಸ್, ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ನಜೀರ್ ಬಾರ್ಲಿ, ಸಾಮಾಜಿಕ ಕಾರ್ಯಕರ್ತರು ಸಿದ್ದಿಕ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತೇರು, ಜಾಕಿರ್ ಇಕ್ಲಾಸ್ ಸಭೆ ಸುಧಾರಿಕೆ ಮಲ್ತೇರು. ಸುದ್ದಿಗೊಂಜಲಿಗೆ ಸ್ವಾಗತ. ಪರ್ಪಿನ ನೀರಿನ ಸಮಸ್ಯೆದ ಶಾಶ್ವತ ಪರಿಹಾರಕ್ಕೆ ಬೋಡಾದು 17 ಲಕ್ಷ ಲೀಟರ್ ನೀರು ಸಂಗ್ರಹದ ಟ್ಯಾಂಕ್ದ ನಿರ್ಮಾಣ ಕಾಮಗಾರಿಗೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಬಗಂಬಿಲಡು ಶಾಸಕರು ಸನ್ಮಾನ್ಯ ಸಭಾ ಅಧ್ಯಕ್ಷರು UT ಖಾದರ್ ಐತಾರ ಕಾಂಡೆ ಚಾಲನೆ ಕೊರಿಯರು. ಕುಡ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಡು ಪರ್ಪಿ ನೀರಿದ ಸಮಸ್ಯೆ ಪರಿಹಾರಕ್ಕೆ 2ನೇ ಹಂತದ ಕಾಮಗಾರಿಯಾದ ಸೋಮೇಶ್ವರ ಪುರಸಭಾ ವ್ಯಾಪ್ತಿದ ಬಗಂಬಿಲಡು 17 ಲಕ್ಷ ಲೀಟರ್ ನೀರು ಸಂಗ್ರಹದ ಟ್ಯಾಂಕ್ ನಿರ್ಮಾಣಕ್ಕೆ ಯೋಜನೆಲು ಆತದು. ಇದರ ಕಾಮಗಾರಿಗೆ ವಿಧಾನಸಭಾ ಅಧ್ಯಕ್ಷರು ಸನ್ಮಾನ್ಯ UT ಖಾದರ್ ಐತಾರ ಕಾಂಡೆ ಚಾಲನೆ ಕೊರಿಯರು. ಪರ್ಪಿ ನೀರಿದ ಸಮಸ್ಯೆಗೆ ದುಂಬುದ 5 ವರ್ಷಡು ಶಾಶ್ವತವಾದ ಪರಿಹಾರ ಒದಗಿಸಿದಂಡ ಕ್ಷೇತ್ರಕ್ಕೆ ಕಾರದಿ ಪೂಜೆಯಿಂದ ಪಂಡದಿತ್ತೆ. ಪಂಡಿ ಪಾತ್ರ ಪ್ರಕಾರ ಪರ್ಪಿ ನೀರು ಸಮಸ್ಯೆ ಪರಿಹಾರಕ್ಕೆ 2ನೇ ಹಂತದ ಕಾಮಗಾರಿಗೆ ಮುಖ್ಯಮಂತ್ರಿಗಳು 300 ಕೋಟಿ ರೂಪಾಯಿ ಅನುದಾನ ಒದಗ್ಯಾರ ಉಳ್ಳರು. ಅಂಚಾದು ದುಂಬುದ ದಿನಕ್ಲೆಡು 24 ಗಂಟೆ ನಿರಂತರ ಪರ್ಪಿ ನೀರಿದ ಯೋಜನೆ ಪೂರ್ತಿಯಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯರೇಂದೇನು ಉದಿಪನ ಮನ್ಪರ ಉಳ್ಳೇರು ಪಡೆದು UT ಖಾದರ್ ತೆರಿಪಾಯರು.
ಕಳೆದ ಚುನಾವಣಾ ಸಂದರ್ಭದಲ್ಲಿ ನಾನು ಬಹುಶಃ ಜನಸಾಮಾನ್ಯ ಬಳಿಗೆ ಹೋದಾಗ ನನ್ನ ಪರವಾಗಿ ನಮ್ಮ ಸನ್ಮಿತ್ರರು ಮನೆ ಬಾಗಿಲಿಗೆ ಹೋದಾಗ ನನ್ನ ಪರವಾಗಿ ಒಂದು ಮಾತನ್ನು ಕೊಟ್ಟಿದ್ದರು. ಇಡೀ ಕ್ಷೇತ್ರ ಉದ್ದಗಲಕ್ಕೂ ಮುಂದಿನ 5 ವರ್ಷದ ಒಳಗಡೆ ನಾವು ಶಾಶ್ವತವಾಗಿ 24 ಗಂಟೆ ಕುಡಿಯೋ ನೀರಿನ ಯೋಜನೆಯನ್ನು ನಾವು ರೂಪಿಸ್ತೇವೆ. ಇದರಲ್ಲಿ ಏನಾದರೂ ನಮಗೆ ಆಗದಿದ್ದಲ್ಲಿ ಮುಂದಿನ ವರ್ಷ ನಿಮ್ಮ ಹತ್ರ ಬರುವುದಿಲ್ಲ ನಮ್ಮ ಮಾತನ್ನು ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೆ. ಇದೇ ಮಾತನ್ನು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಹೋಗಿ ಇದನ್ನು ಪ್ರಸ್ತಾವನೆ ಮಾಡಿ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಯೋಜನೆಗೆ ಅನುದಾನ ಮತ್ತು ಬೇಕಂತ ಹೇಳಿದಾಗ ಎರಡದಂಥ ಯೋಜನೆಗೆ ಸುಮಾರು 300 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಪ್ರಥಮವಾಗಿ ಇವತ್ತು ಸೋಮೇಶ್ವರ ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಜನಕ್ಕೆ ಆಲೋಚನೆ ಇರ್ಬೋದು, ನೀರೆಲ್ಲಿಂದ ಬರ್ತದೆ ಇಷ್ಟು ದೊಡ್ಡ ಟ್ಯಾಂಕಿಗೆ 18 ಲಕ್ಷ ಲೀಟರ್ ಟ್ಯಾಂಕಿಗೆ ನೀರೆಲ್ಲಿಂದ ಬರ್ತದೆ ಅಂತೇಳಿ. 18 ಲಕ್ಷ ಅಲ್ಲ, ಉಳ್ಳಾಲಕ್ಕೆ 70 ಲಕ್ಷದಲ್ಲಿ ಟ್ಯಾಂಕ್ ನಿಮ್ಮ ಎಲ್ಲ ಪ್ರದೇಶದ ಟ್ಯಾಂಕ್ಗಳಿಗೆ ನೇರವಾಗಿ ತುಂಬೆ ಡ್ಯಾಮಿಂದ ನೀರು ತಗೊಂಡು ಬಂದು ನಾವು ಕೊಣಾಜೆಯಲ್ಲಿ ಅದನ್ನು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮಾಡಿ ಅಲ್ಲಿಂದ ನೇರವಾಗಿ ಬಹುಶಃ ಈ ಟ್ಯಾಂಕಿಗೆ ಮುಟ್ಟಿಸಿ ಈ ಟ್ಯಾಂಕಿಂದ ಎಲ್ಲ ಮನೆಗಳಿಗೆ ಅದನ್ನು ವಿಸ್ತಾರ ಮಾಡೋದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಇದು ನಾವು ಬರೀ ಸೋಮೇಶ್ವರ ಗ್ರಾಮಕ್ಕೆ ಮಾತ್ರ ಮಾಡಿದ್ದಲ್ಲ, ಇಡೀ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಎಲ್ಲರ ನಗರ ಪ್ರದೇಶ ವ್ಯಾಪ್ತಿ ಕೂಡ ನಾವು ಈ ಕೆಲಸವನ್ನು ಇವತ್ತು ಗ್ರಾಮ ಕಾರ್ಯಗಳು ಕೈಗೆತ್ತಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಬಂದು ಗ್ರಾಮೀಣ ಮಟ್ಟ ಅಭಿವೃದ್ಧಿಯ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ಇವತ್ತು ಇದ್ದಾರೆ. ಈ ಒಂದು ಟ್ಯಾಂಕಿಂದ ಇವತ್ತು ಸುಮಾರು ಇಡೀ ನಮ್ಮ ಗ್ರಾಮ, ಯಾಕಂತ ಹೇಳಿದರೆ ಯಾವ ಪ್ರದೇಶದಲ್ಲಿ ಹೈಟ್ ಬರ್ತದೆ ಅಲ್ಲಿಂದಲೇ ಟ್ಯಾಂಕ್ ನೀರು ಗ್ರಾವಿಟಿ ಮುಖಾಂತರ ಹೋಗುವಂಥದ್ದು. ಆ ನೀರಿನ ಮೇಲಿಂದ ಬಂದ ಫೋರ್ಸ್ ಮುಖಾಂತರ ಇಡೀ ಕೆಳಗೆ ಹೋಗಬೇಕು. ಅದಕ್ಕಾಗಿ ಈ ಜಾಗ ಇವತ್ತು ಸೆಲೆಕ್ಟ್ ಮಾಡಿರುವಂಥದ್ದು. ಅದು ಸಂಪೂರ್ಣವಾಗಿ ಇವತ್ತು ಇಲ್ಲಿಂದ ಟ್ಯಾಂಕಿ ಅಲ್ಲಿಂದ ಬಂದ ನೀರು ಟ್ಯಾಂಕಿಗೆ ಬಿದ್ದು ಇಲ್ಲಿಂದ ನೇರವಾಗಿ ಮನೆಗೆ ಪೈಪ್ ಕನೆಕ್ಷನ್ ಮಾಡುವಂಥ ಯೋಜನೆ ಕೂಡ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಆದ ಕಾರಣ ಇದು ಬಹುದಿನಗಳ ಮತ್ತು ಇತಿಹಾಸದ ಪುಸ್ತಕದಲ್ಲಿ ಬರೆದಿಡುವಂಥ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನನಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ಮಾಜಿ ಅಧ್ಯಕ್ಷರು ಹರ್ಷರಾಜ್ ಮುದ್ಯ, ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ, ಸೋಮೇಶ್ವರ ಪುರಸಭಾ ಸದಸ್ಯರು ಮೋಹನ್ ಶೆಟ್ಟಿ ಕುಂಪಲ, ಮಾಲತಿ ಜಯ ಪೂಜಾರಿ, ಮಾಜಿ ಸದಸ್ಯರು ಬಶೀರ್ ಮುಂಡೋಳಿ, ಕೋಣಾಜೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಶೌಕತ್ ಅಲಿ, ಮುಖಂಡರು ನವೀನ್ ಬಗಂಬಿಲ, ರೆಹಮಾನ್ ಕೋಡಿಜಾಲ್, ಸಲಾಂ ಉಚ್ಚಿಲ್, ರಾಘವ ರೋಚಿಲ್ ಇಂಜಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತೇರು. ಸುದ್ದಿಗೊಂಚಲ್ಗೆ ಸ್ವಾಗತ. ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಉದ್ಯಮಿ ಸಾಮಾಜಿಕ ಧಾರ್ಮಿಕ ಮುಂದಾಳು ಪ್ರಕಾಶ್ ಕುಂಪಲ ಬಕ ಇಲ್ಲದಕ್ಕಲು ಸೇವಾ ರೂಪಡು ನಿರ್ಮಿಸಾದ ಕೊರನ ಹೊಸ ದ್ವಾರನು ಶಾಸಕರು ಸನ್ಮಾನ್ಯ ಸಭಾ ಅಧ್ಯಕ್ಷರು UT ಖಾದರ್ ಐತಾರ ಕಾಂಡೆ ಉದಿಪನ ಮಲ್ತೇರು. ಇಂಚೆಗೂ ಬ್ರಹ್ಮಕಲಶೋತ್ಸವದ ಸಂಭ್ರಮನ ಪಡೆಯಿನ ಕುಂಪಲ ವ್ಯಾಸನಗರದ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನಡು ಐತಾರ ದೃಢಕಲಶದ ಸಂಭ್ರಮ ನುವೆ ಪೊರ್ತುಡು ದೇವಸ್ಥಾನಕ್ಕೆ ಹೊಸ ದ್ವಾರಲ ಕೊಡುಗೆ ರೂಪಡು ನಿರ್ಮಾಣ ಆತಂಡು ಕುಂಪಲಡು ಮಲ್ಲ ಧಾನಿಯಾದ ಪುಗರ್ತೆ ಪಡೆಯಿನ ಉದ್ಯಮಿ ಸಾಮಾಜಿಕ ಧಾರ್ಮಿಕ ಮುಖಂಡರು ಪ್ರಕಾಶ್ ಕುಂಪಲ ಬಕ ಇಲ್ಲದಕ್ಕಲು ತಂಕಲನ ಸೇವೆಯಾದ ಈ ದ್ವಾರನ ನಿರ್ಮಿಸಾದ ಕೊಡ್ತೇವೆ. ಶಾಸಕರು ಸಭಾಪತಿಗಳು ಸನ್ಮಾನ್ಯ UT ಖಾದರ್ ಐತಾರ ಕಾಂಡೆ ಹೊಸ ದ್ವಾರನು ಉದಿಪನ ಮಲ್ತೇರು. ಅಂಚನೆ ಪರಿಸರದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಒಪ್ಪಿಯಾದ ಅರ್ಹ ವಿದ್ಯಾರ್ಥಿಗಳಿಗೆ ಪುಸ್ತಕ ಬ್ಯಾಗ್ ಕೊಡೆಲೇನು UT ಖಾದರ್ ವಿತರಣೆ ಮಾಡ್ತೀರು. 100% ಮಾರ್ಕದ ಒಟ್ಟಿಗೂ ಇನಿ ನಮ್ಮ ಮಿತ್ತ ಮರ್ಗಿಲ್ಡ್ ಮಾನಾದಿಗಿನ ದೇತೊಂದಿಲೇರು ಎರಡನೇ ಸ್ಥಾನ ಪಡೆಯನಂಚಿನ ವಿಶ್ವಾಸ್ ಆಂಟೋನಿ ಪಿಂಟೋ 570
ಬರಟ್ ನಮ್ಮ ಕುಡರ ಸೋಲ್ಮೇನು ಸಂದಾಯಿತ ಮಲ್ಪಗೆ ನಮ್ಮ ಪ್ರಕಾಶ್ ಕುಂಪಲ ಮೇರೆಗೆ ಬರಿ ಪೊರ್ಲುಡು ಪುಣ್ಯದ ಸೇವೆನೆ ನಮ್ಮ ಅಪ್ಪನ ಈ ದೃಢ ಕಲಶದ ಬರಿ ಪೊರ್ಲ ಕಂಠದ ಪೊರ್ತುಡು ಮಲ್ತೊಂದು ಪುನರ ನಮ್ಮ ಪ್ರಕಾಶ್ ಕುಂಪಲ ಅಂಚ ಬರವು ಬೋಡೈನಂಚಿನ ವಸ್ತುಲೆಲ್ಲ ಇದು ಸ್ವೀಕಾರ ಮಲ್ಪಡುದಿಡ ವಿನಯ ಮಲ್ತೊಂದುಲ್ಲ ಕುಡರ ಬದಲೇ ಭಾರತ ದೇಶ ವಿಶ್ವಡೆ ಸುರುತ ಸ್ಥಾನಕ್ಕೆ ಬರೋಡಾಂಡ ಶಿಕ್ಷಣ ಪಡೆಯೊಂದುಪ್ಪುನ ವಿದ್ಯಾರ್ಥಿಲರ್ದು ಮಾತ್ರ ಸಾಧ್ಯ ಅಂಚಾದ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊರ್ಪಿನಕುಲೆ ನಿಜವಾಯಿನ ದೇಶ ಪ್ರೇಮಿಲು ಜೋಕ್ಲಿನ ಭವಿಷ್ಯನು ಜೋಕಲ್ನ ಅಪ್ಪೆ ಅಮ್ಮೆ ರೂಪಿಸವಡೆ ಹೊರತು ಬೇತೆ ಏರಿರ್ದಲ ಸಾಧ್ಯ ಹೆಜ್ಜಿ ಪಡೆದು ತೆರಿಪಾಯರು. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ತಂದೆ ತಾಯಿಯ ಮುಖಾಂತರ ಹೇಳುವುದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಮತ್ತು ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರು ವಯಸ್ಸಾದಾಗ ನೆಮ್ಮದಿಯ ಜೀವನ ಮತ್ತು ನಿಮಗೆ ಸಮಾಜದಲ್ಲಿ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ರೀತಿಯ ಶಿಕ್ಷಣ ಪಡೆಯುವಂಥ ಕೆಲಸವನ್ನು ಎಲ್ಲ ಮಕ್ಕಳು ಮಾಡುವಂಥ ಅವಕಾಶ ಆಗಬೇಕು. ತಂದೆ ತಾಯಂದಿರಿಗೆ ಬಹುಶಃ ನಾನು ವಿಶೇಷವಾಗಿ ನಮ್ಮ ಒಂದು ಛಲವನ್ನು ಹಿಡ್ಕೊಳ್ಬೇಕು. ನನ್ನ ಮಗ ಮತ್ತು ಮಗಳನ್ನು ಒಂದಲ್ಲೊಂದು ಹಂತಕ್ಕೆ ನಾನು ತಂದೆ ನಿಲ್ಲಿಸ್ತೇನೆ, ದೊಡ್ಡ ಮಟ್ಟದ ಛಲವನ್ನು ಎಲ್ಲ ಹೆತ್ತವರು ವಹಿಸ್ಕೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ನೂರಾರು ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಸಮಸ್ಯೆ ಇಲ್ಲದವನು ಯಾರು ಕೂಡ ಇಲ್ಲ. ಎಷ್ಟೇ ದೊಡ್ಡ ಶ್ರೀಮಂತನಿಗೆ ಕೂಡ ಸಮಸ್ಯೆ ಇದೆ, ಎಷ್ಟೇ ಬಡವರಿಗೆ ಕೂಡ ಇವತ್ತು ಸಮಸ್ಯೆ ಇದೆ. ಸಮಸ್ಯೆ ಇವತ್ತು ನಿಮಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಸಮಸ್ಯೆ ಇರ್ಬೋದು. ಅದು ಒಂದು ಮಾತು ನಾನು ಹೇಳ್ತೇನೆ, ಯಾವುದೇ ಸರ್ಕಾರ, ಯಾವುದೇ MLA, ಯಾವುದೇ MP ನಿಮ್ಮ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಿಲ್ಲ. ಅವರಿಗೆ ಏನಾದರೂ ನಿಮ್ಮ ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ ಆಗಲಿಕ್ಕೆ ತಾವು ಇವತ್ತು ಬಿಡಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಎಲ್ಲ ರೀತಿಯ ಪ್ರೋತ್ಸಾಹ ಸಹಕಾರ ಕೊಟ್ಟು ಅವರೆಲ್ಲರಿಗೂ ಶೈಕ್ಷಣಿಕವಾಗಿ, ಎಕ್ಸ್ಟ್ರಾ ಕರಿಕ್ಯುಲರ್ ಸ್ಪೋರ್ಟ್ಸ್ನಲ್ಲಿ ಏನೆಲ್ಲ ಸಾಧ್ಯ ಇದೆ ಅವರಿಗೆ ತೊಡಗಿಸ್ಕೊಳ್ಳಿಕ್ಕೆ ತಮ್ಮ ಸಂಪೂರ್ಣವಾದ ಪ್ರೋತ್ಸಾಹ ಉತ್ತೇಜನ ಕೊಡುವಂಥ ಕೆಲಸ ಇವತ್ತು ಮಾಡಬೇಕು. ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಚರಣ್ ಬೇಬಿ ನಾರಾಯಣ ಪಂಡಿತ್, ಮೂಡ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್, ದೇವಸ್ಥಾನದ ಅಧ್ಯಕ್ಷರು ಶಿವಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಹೂಡೆ, ಕೇಸರಿ ಮಿತ್ರವೃಂದದ ಅಧ್ಯಕ್ಷರು ಭಗವಾನ್ ದಾಸ್ ಶೆಟ್ಟಿ, ವಿಶಾಲ್ ಕೊಲ್ಯ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಕೊಟ್ಟಾರ ಶಾಖೆದ ಸುರುತ ವಾರ್ಷಿಕೋತ್ಸವದ ಅಂಗವಾದ ಪರಿಸರದ ಬೇತೆ ಬೇತೆ ಸಂಘಟನೆಗಳ ಸಹಕಾರಡು ಉಚಿತ ಕಣ್ಣು ಬೊಕ್ಕ ವೈದ್ಯಕೀಯ ತಪಾಸಣೆದ ಶಿಬಿರನು ಉರ್ವ ಸ್ಟೋರ್ ಶ್ರೀ ಮಹಾಗಣಪತಿ ದೇವಸ್ಥಾನ ಕೈತಲ್ದ ಪ್ರಗತಿ ಮಹಿಳಾ ಮಂಡಳಡು ಐತಾರ ಕಾಂಡೆ ನಡಪಾಯರು. ಕುಡ್ಲ ಪಡೀಲಡು ಕೇಂದ್ರ ಕಚೇರಿಯನ್ನು ಪಡೆದು ಜಿಲ್ಲೆಡೊರ್ಮೆ 10 ವರ್ಷದ ಸಾಧನೆಡು 32 ಶಾಖೆಯನ್ನು ಪಡೆದು ಪುನಃ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಕೊಟ್ಟಾರ ಶಾಖೆದ ಸುರುತ ವಾರ್ಷಿಕೋತ್ಸವದ ಅಂಗವಾದ ಉಚಿತ ಕಣ್ಣು ಬೊಕ್ಕ ವೈದ್ಯಕೀಯ ಪರೀಕ್ಷಾ ಶಿಬಿರನು ಉರ್ವ ಸ್ಟೋರ್ದ ಶ್ರೀ ಮಹಾಗಣಪತಿ ದೇವಸ್ಥಾನ ಕೈತಲ್ದ ಪ್ರಗತಿ ಮಹಿಳಾ ಮಂಡಳಡು ಅಟಣೆ ಮಾತೀತರು. ಯುವವಾಹಿನಿ ಕುಡ್ಲ ಘಟಕ, ಯುವವಾಹಿನಿ ಕುಡ್ಲ ಮಹಿಳಾ ಘಟಕ, ಪ್ರಗತಿ ಮಹಿಳಾ ಮಂಡಳ ಉರ್ವ ಸ್ಟೋರ್ ಬೊಕ್ಕ ಕುಡ್ಲ ಬ್ರಹ್ಮಕುಮಾರಿ ಮೊಕ್ಕಲನ ಒಟ್ಟು ಸೇರಿಗೆಡು ಕುಡ್ಲ KMC ಆಸ್ಪತ್ರೆದ ಸಹಕಾರಡು ಅಟೆಣ ಮಂತಿನ ಉಚಿತ ಕಣ್ಣು ಬೊಕ್ಕ ವೈದ್ಯಕೀಯ ಪರೀಕ್ಷಾ ಶಿಬಿರನು ಕುಡ್ಲ ಬ್ರಹ್ಮಕುಮಾರಿಸದ ಜಯಶ್ರೀ ಅಕ್ಕ ತುಡರು ಬೆಳಗಾದು ಉದಿಪನ ಮಲ್ತೇರು. ಆತ್ಮಶಕ್ತಿ ಸಹಕಾರಿ ಸಂಘ ಉಚಿತ ಕಣ್ಣು ಪರೀಕ್ಷೆ ಆರೋಗ್ಯ ಶಿಬಿರನು ಅಟೆಣ ಮನ್ಪುನ ಮೂಲಕ ಜನಕ್ಕಳಿಗೆ ಪ್ರಯೋಜನ ಆಪಿನ ಇಂಚಿತ್ತಿ ಜನಸೇವೆದ ಎಡ್ಡ ಬೇಲೆಯನ್ನು ನಿರಂತರವಾದ ಮಲ್ತೊಂದುಂಡು. ಇಂಚಿಪಿದ ದಿನಕ್ಕಲಿಡು ಮಾತ್ರೆಗಳ ಆರೋಗ್ಯದ ಸಮಸ್ಯೆಗಳು ಸಾಮಾನ್ಯವಾದ ತೋಜಿದು ಬರ್ಪುಂಡು. ಇಂಚಿತ್ತಿ ಪೊರ್ತುಡು ಇಂಚ ಶಿಬಿರನು ಮನ್ಪುನ ಮೂಲಕ ಆರೋಗ್ಯಪೂರ್ಣ ಸಮಾಜಗೆ ಎಡ್ಡ ಕೊಡುಗೆ ಪಂಡದು ಜಯಶ್ರೀ ಅಕ್ಕ ಎಡಪು ಬಯಕೀರು. ಅದಕ್ಕೋಸ್ಕರ ಇಂಥ ಸಮಯದಲ್ಲಿ ಈ ಜಗತ್ತಿಗೆ ಪರಮಾತ್ಮನ ಅವಶ್ಯಕತೆ ಇದೆ. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ, ಇದು ಸ್ವಯಂ ಪರಮಾತ್ಮನೇ ಸ್ಥಾಪಿಸಿದಂಥ ವಿಶ್ವವಿದ್ಯಾಲಯ. ಈಗ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಎಲ್ಲರೂ ಹೆಲ್ತ್ ಡಿಸೀಸ್ ತುಂಬ ಜಾಸ್ತಿ ಆಗ್ತದೆ. ಪ್ರತಿಯೊಬ್ಬರಿಗೂ BP, ಶುಗರ್, ಹಾರ್ಟ್ ಪೇಷಂಟ್ ಏನೆಲ್ಲ ತುಂಬ ಡಿಸೀಸ್ಗಳು ಬರ್ತಾ ಇದ್ದಾವೆ. ಪ್ರತಿಯೊಬ್ಬರಿಗೂ ಹುಟ್ಟಿದ ಮಗುವಿಂದ ಡಿಸೀಸ್ ಬರ್ತಾರೆ. ಇಂಥ ಪ್ರೋಗ್ರಾಮ್ಗಳನ್ನ ಆಗಾಗ ಹಮ್ಮಿಕೊಳ್ಬೇಕು. ಯಾಕೆಂದರೆ
ಬೇಕು. ಶಾರೀರಿಕವಾಗಿ ನಮಗೆ ಆರೋಗ್ಯವಾಗಿರಬೇಕಂತ ಪ್ರತಿಯೊಬ್ಬ ಮನುಷ್ಯನನ್ನು ಬಯಸ್ತಾರೆ. ಆದರೆ ಶಾರೀರಿಕ ಆರೋಗ್ಯದ ಜೊತೆಗೆ ಮನಸ್ಥಿತಿನೂ ಚೆನ್ನಾಗಿರ್ಬೇಕಾಗಿದೆ. ಎರಡೂ ಸಂಬಂಧ ಇದೆ. ಮನಸ್ಥಿತಿನೂ ಚೆನ್ನಾಗಿರ್ಬೇಕಾಗಿದೆ. ನಮ್ಮ ಲೈಫ್ ಸ್ಟೈಲ್ ಅನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. ಮೆಡಿಟೇಷನ್ ಆಸ್ ಅ ಮೆಡಿಸನ್. ಮೆಡಿಟೇಷನ್ ಹೇಳುವಾಗ ನಮ್ಮ ಆರಾಮಿಲ್ಲ ನಮ್ಮ ಡಾಕ್ಟರ್ ಹತ್ರ ಹೋಗ್ತೀವಿ, ಸ್ವಲ್ಪ ಮೆಡಿಸನ್ಸ್ ಕೊಡ್ತಾರೆ. ನಮ್ಮ ರೊಟೇಷನ್ ಅನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಅದ್ರ ಜೊತೆಗೆ ಮೆಡಿಟೇಷನ್ ಜೊತೆಗೆ ಮೆಡಿಸನ್ ಜೊತೆಗೆ ಮೆಡಿಟೇಷನ್ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಇನ್ನೂ ಮಾನಸಿಕವಾಗಿ ನಾವು ಸ್ವಸ್ಥ ಆಗ್ತಾ ಇದ್ದೀವಿ. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ ಮೆಡಿಟೇಷನ್ ಮಾಡಿ, ಧ್ಯಾನ ಮಾಡಿ. ಧ್ಯಾನದ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ನಾವು ದೇಹ 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 ಹಾಕೊಂಡು ದೇಹಾಭಿಮಾನದಲ್ಲಿ ಅದಕ್ಕೋಸ್ಕರ ಪರಮಾತ್ಮ ಒಂದು ಈಗ ನಮಗೆ ಆತ್ಮ ನಮಗೆ ಜ್ಯೋತಿಯನ್ನು ಬೆಳೆಸಿದ್ರು. ಅದೇ ನಮಗೆ ಹೋಗಿರುವ ಜ್ಯೋತಿಯನ್ನು ಬೆಳೆಸೋಕೆ ಪರಮಾತ್ಮ ಬಂದು ನಮಗೆ ಆತ್ಮ ಜ್ಯೋತಿಯನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮೆಡಿಟೇಷನ್ನ ನಮ್ಮ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ. ಅದು ಮೆಡಿಸಿನ್ ಕೆಲಸನೇ ಮಾಡ್ತದೆ. ಇಂಥ ಪ್ರೋಗ್ರಾಮ್ಗಳನ್ನ BP, ಶುಗರ್ ಎಲ್ಲ ಯಾಕಂದರೆ ನಾವು ಥಾಟ್ಸ್ಗಳೆಲ್ಲ ಜಾಸ್ತಿ ಮಾಡ್ತೀವಿ, ನೆಗೆಟಿವ್ ಥಾಟ್ಸ್ ಮಾಡ್ತೀವಿ, ವೇಸ್ಟ್ ಥಾಟ್ಸ್ ಮಾಡ್ತೀವಿ. ಹೇಗೆ ಬೆಳಗ್ಗೆ ನಾವು ಎಕ್ಸಸೈಸ್ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಈಗೆಲ್ಲ ಯೋಗಾಸನಗಳನ್ನ ಮಾಡ್ತೀವಿ. ಯೋಗ ಬೇರೆ, ಯೋಗಾಸನ ಬೇರೆ. ಯೋಗ ಬೇಕು, ಯೋಗಾಸನ ಬೇಕು. ಯೋಗ ಡಿಫ್ರೆಂಟ್, ಯೋಗಾಸನ ಇಸ್ ಡಿಫ್ರೆಂಟ್. ಆತ್ಮಶಕ್ತಿ ಸಹಕಾರಿ ಸಂಘದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ಗುರುಕಾರ್ಮೆಯನ್ನು ವಹಿಸಿದ್ದು ಆತ್ಮಶಕ್ತಿ ಸಹಕಾರಿ ಸಂಘ ತನ್ನ ಪ್ರತಿ ಶಾಖೆಲದ ವಾರ್ಷಿಕೋತ್ಸವದ ಪೊರ್ತುಡು ಎಂಚಿತಿ ಆರೋಗ್ಯ ಶಿಬಿರಗಳನ್ನು ಮಲ್ತದು ಸಾರ್ವಜನಿಕರನ್ನ ಆರೋಗ್ಯಕ್ಕೆ ನಿರಂತರ ಎಡ್ಡ ಬೇಲೆ ಮಲ್ತೊಂದುಂಡು ಇಂದು ಆತ್ಮಶಕ್ತಿದ ಅಜ್ಪತ್ತೆನ್ಮನೆ ಶಿಬಿರ ಪಂಡದ ತೆರಿಪಾಯಿರು. ನಮ್ಮ ಸಂಸ್ಥೆಯ ಸ್ಥಾಪಕ ನಿರ್ದೇಶಕರಾಗಿದ್ದಂಥ ಪ್ರಶಾಂತ್ ಸಂತ್ರವರು ಹಾಗೂ ವೇದಿಕೆ ನಮ್ಮಲ್ಲಿ ಕೈ ಜೋಡಿಸಿದ ಮಂಗಳೂರು ಘಟಕ, ಮಹಿಳಾ ಘಟಕ ಹಾಗೂ ಪ್ರಗತಿ ಯುವಕ ಮಂಡಲ ಇವರೆಲ್ಲರಿಗೂ ನಾನು ಮೊದಲಾಗಿ ವಂದನೆ ಅರ್ಪಿಸಿದೆ. ಯಾಕಂತ ಹೇಳಿದರೆ ನಮ್ಮ ಈ ಕೊಟ್ಟಾರ ಶಾಖೆ ಪ್ರಾರಂಭವಾಗಿ ಅದರ ವಾರ್ಷಿಕೋತ್ಸವದ ಪ್ರಯುಕ್ತ ನಾವು ಈ ಒಂದು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದೇವೆ. ನಾವು ಕಳೆದ 67 ಶಿಬಿರಗಳನ್ನು ಮಾಡಿದ್ದೀವಿ. ಇಲ್ಲಿಗೆ 68ನೇ ಆರೋಗ್ಯ ಶಿಬಿರ ಇದು. ನಾವು ಶಿಬಿರಗಳಲ್ಲಿ ಮುಖ್ಯವಾಗಿ ಹೇಳುವಂಥದ್ದು ಇಷ್ಟೇ, ಇಲ್ಲಿ ಕಡು ಬಡವರಿಗೆ ಮಾತ್ರ ಅಲ್ಲ, ಶ್ರೀಮಂತರು ಕೂಡ ಅವರ ಸಮಯವನ್ನು ಆರೋಗ್ಯದ ಕಡೆಗೆ ಗಮನ ಹರಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಇದು ಈಗಾಗಲೇ ಅಕ್ಕ ಅವರು ಹೇಳಿದರು, ನಮ್ಮ ಮೆಡಿಸಿನ್ ಜೊತೆಯಲ್ಲಿ ಮೆಡಿಟೇಷನ್ ಕೂಡ ಬೇಕು ಅಂತ. ಯಾಕಂತ ಹೇಳಿದ್ರೆ ಅದರ ಒಂದು ಭಾಗವೇ ನಾನು. ಯಾಕಂತ ಹೇಳಿದ್ರೆ ನನಗೆ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ನನಗೆ ವೈದ್ಯಕೀಯ ಚಿಕಿತ್ಸೆ ಕೊಟ್ಟರು ಕೂಡ ನನ್ನೊಂದಿಗಿದ್ದಂಥ ಒಬ್ಬರು ವೈದ್ಯರು ಹೇಳಿದರು ನೀವು ಮೆಡಿಟೇಷನ್ ಕೂಡ ಮಾಡಬೇಕು ಅಂತ. ಆವಾಗ ನಾನು ಮೆಡಿಟೇಷನ್ ಕಡೆ ಗಮನ ಹರಿಸಿದೆ. ಆ ಒಂದು ಮೆಡಿಟೇಷನ್ ನನಗೆ ಕೇವಲ ಏನು ಮೆಡಿಸಿನ್ ಪ್ರಾರಂಭವಾಗಿ ಕೇವಲ 1 ತಿಂಗಳೊಳಗೆ ನನಗೆ ಆ ಒಂದು ರೋಗದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕಂತಂದರೆ ನನಗೆ ಈ ಮಾತನ್ನು ಯಾಕೆ ಹೇಳ್ತೇನೆ ಹೇಳಿದ್ರೆ, ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಹರಿಸಬೇಕಾದ್ರೆ ಕೇವಲ ಇಂಥ ಶಿಬಿರಗಳೇ ಸಾಕ್ಷಿ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಂದವರು ಎಲ್ಲರೂ ಕೂಡ ಒಂದು BP ನೋಡುವ ಅಥವಾ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ನಿಧಿಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಇಂಡಿಯಾದ ಆಡಳಿತ ನಿರ್ದೇಶಕರು ಪ್ರಶಾಂತ್ ಕುಮಾರ್ ಸನಿಲ್, ಯುವವಾಹಿನಿ ಕುಡ್ಲ ಘಟಕದ ಅಧ್ಯಕ್ಷರು ನಾಗೇಶ್ ಅಮೀನ್, ಪ್ರಗತಿ ಮಹಿಳಾ ಮಂಡಳದ ಪುಷ್ಪವತಿ KA, ಯುವವಾಹಿನಿ ಕುಡ್ಲ ಮಹಿಳಾ ಘಟಕದ ಅಧ್ಯಕ್ಷರು ಶುಭಾ ರಾಜೇಂದ್ರ, ಕುಡ್ಲ KMC ಆಸ್ಪತ್ರೆದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹರ್ಬತ್ ಪಿರಾರ ಎಂಚಿತಿ ಪ್ರಮುಖರು ಮಲ್ಲ ಬಿನ್ನೆರಾದ ಕಾರ್ಯಕ್ರಮದ ಪಾಲು ಪಡೆದಿದ್ದರು. ಆತ್ಮಶಕ್ತಿ ಉಪಾಧ್ಯಕ್ಷರು ನೇಮಿರಾಜ್ P, ನಿರ್ದೇಶಕರು G ಪರಮೇಶ್ವರ ಪೂಜಾರಿ, ರಮನಾಥ ಸನಿಲ್, ಚಂದ್ರಹಾಸ್ ಮರೋಳಿ, ಮುದ್ದು ಮೂಡುಬೆಳ್ಳೆ, ಗುರುರಾಜ್ M, ಉಮಾವತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಸೌಮ್ಯ ವಿಜಯ್, ಸಲಹೆಗಾರರು ಅಶೋಕ್ ಕುಮಾರ್, ಕುಡ್ಲ KMC ಆಸ್ಪತ್ರೆದ ಕಣ್ಣದ ಡಾಕ್ಟರ್ ಊರ್ಜಾ ಶರ್ಮಾ, ಯುವವಾಹಿನಿ ಕುಡ್ಲ ಘಟಕದ ಆರೋಗ್ಯ ನಿರ್ದೇಶಕರು ಅರುಣ್ ಕೋಟ್ಯಾನ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು. ಆತ್ಮಶಕ್ತಿದ ಹಿರಿಯ ಶಾಖಾಧಿಕಾರಿ ಸಚಿನ್ ಎದುಕೊಂಡರು, ಸ್ವಾತಿ ಸಭೆ ಸುಧಾರಿಕೆ ಮಲ್ತರು, ಸುಮನ ಆಶಾ ಸಂಯೋಜನೆ ಮಲ್ತರು, ಶಾಖಾಧಿಕಾರಿ ಸುಜಾತ ಸೊಲ್ಮೆ ಸಂದಾಯರು. ಸುಮಾರು 250 ಹೆಚ್ಚು ಜನ ಶಿಬಿರಡು ಪಾಲು ಪಡೆದು ಕಣ್ಣು ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ನಡಪಾದು ತಂಕ್ಳಿಗೆ ಬೋಡಿತಿನ ಕನ್ನಡಕ ಮರ್ದಲೆಯನ್ನು ಪಡೆಗೊಂಡರು.
ಸುದ್ದಿಗೊಂಚಿಲಿಗೆ ಸ್ವಾಗತ. ಜಪ್ಪಿನ ಮಗರಡು ಕಾರ್ಯಾಚರಿ ಸಂದಿತ್ತಿನ SS ಮಾರ್ಬಲ್ ಬೊಕ್ಕ ಗ್ರಾನೈಟ್ ಸಂಸ್ಥೆ ಕೊಲ್ಯ ಸೌಭಾಗ್ಯ ಸಭಾಭವನದ ಕೈತಲ್ದ ವಿಶಾಲ ಹೊಸ ಜಾಗೆಡು ಐತಾರ ಕಾಂಡೆ ಉದಿಪನಾಡು. ಮಾರ್ಬಲ್ ಬೊಕ್ಕ ಗ್ರಾನೈಟ್ ಮಾರಾಟ ಸೇವೆ ಬೊಕ್ಕ ಅಳವಡಿಕೆದ ಬೇಲೆಡು ಮಲ್ಲ ಪುದರ ಪಡೆಯಿನ SS ಮಾರ್ಬಲ್ ಬೊಕ್ಕ ಗ್ರಾನೈಟ್ ಸಂಸ್ಥೆ ಇತ್ತೆ ಒಂಜನೆ ಕೊಲ್ಯದ ಸೌಭಾಗ್ಯ ಸಭಾಭವನದ ಕೈತಲ್ಡು ವಿಶಾಲ ಹೊಸ ಜಾಗೆಡು ಐತಾರ ಕಾಂಡೆ ಉದಿಪನಾಡು. ಕುಡ್ಲ ಮಂಗಳ ಆಸ್ಪತ್ರೆದ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಗಣಪತಿ ಪಿ ರಿಬ್ಬನ್ ಬುಡ್ಪಾದ್ SS ಮಾರ್ಬಲ್ ಬೊಕ್ಕ ಗ್ರಾನೈಟ್ ಸಂಸ್ಥೆಯನ್ನು ಉದಿಪನ ಮಲ್ತೀರು. ಸಂಸ್ಥೆದ ಕಚೇರಿನ ಮಾಲಕಿಯರು ಜಿತೇಂದ್ರನ ಅಮ್ಮ ಶ್ರೀಮತಿ ಪಿಸ್ತಾದೇವಿ ರಿಬ್ಬನ್ ಬುಡ್ಪಾದ್ ಉದಿಪನ ಮಲ್ತೀರು. ಅಂಚನೆ ಜಿತೇಂದ್ರನ ಬಡಿದಿ ಶ್ರೀಮತಿ ಮನಿಷಾ ದೇವಿ, ಜಿತೇಂದ್ರನ ಮೆಗ್ಗಿ, ಧರ್ಮೇಂದ್ರನ ಬಡಿದಿ ಶ್ರೀಮತಿ ಬಬಿತಾ ದೇವಿ, ಅಮ್ಮೇರು ಸಾಹಿಬ್ ಸಿಂಗ್ ಚೌಧರಿ, ಮೋಹನ್ ಗುರೂಜಿ ತುಡರು ಬೆಳಗಾದ ಸಂಸ್ಥೆದ ಕಚೇರಿಯನ್ನು ಉದಿಪನ ಮಲ್ತೇರು. ಜಿತೇಂದ್ರರು ತಂಕ ಜಿಂಜ ವರ್ಷದ್ದು ಗೊತ್ತು ಎಡ್ಡೆ ಗುಣಮಟ್ಟದ ಮಾರ್ಬಲ್ ಗ್ರಾನೈಟ್ಲೇನು ಒದಗಾವನೆತ ಒಟ್ಟಿಗೆ ಅವೆತ ಅಳವಡಿಕೆದ ಬೇಲೆಲ್ಲ ಬಾರಿ ಪೊರ್ಲುಡೆ ಮಂತು ಕೊರ್ಪೇರು ಎಡ್ಡೆ ಗುಣಮಟ್ಟದ ಮಂತು ಕೊರ್ಪೇರು. ಈ ಪರಿಸರದ ಗ್ರಾಹಕರು ಇಂದತ ಪ್ರಯೋಜನ ಪಡೆವನೋಡು ಪಂಡದು ಡಾಕ್ಟರ್ ಗಣಪತಿ ಪಿ ಸಂಸ್ಥೆಗೆ ಎಡೆಪು ಬಯಕಿಯರು. ಸಾಬ್ ಸಿಂಗ್ ಹಾಗೂ ಜಿತೇಂದರ್ ಅವರ ತಮ್ಮ ಧರ್ಮೇಂದರ್ ಹಾಗೂ ಅವರ ಪರಿವಾರದ ಸಮ್ಮತಿಯಲ್ಲಿ ಈ ಉದ್ಘಾಟನಾ ಸಮಾರಂಭ ಅತ್ಯಂತ ಚಂದವಾಗಿ ಮಾಡಲಾಯಿತು. ಈ ಜಿತೇಂದರ್ ಅವರ ಫ್ಯಾಮಿಲಿಯವರನ್ನು ನಾನು ಸಾಧಾರಣ 1996ನೇ ಇಸವಿಯಿಂದ ಬಲ್ಲೆ. ಅಂದರೆ ಇವತ್ತಿಗೆ ಸುಮಾರು 28 ವರ್ಷಗಳಿಂದ ಅವರ ಫ್ಯಾಮಿಲಿಯನ್ನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಪ್ರಥಮವಾಗಿ ನನ್ನ ಮನೆಯನ್ನು ನಾನು ಕಟ್ಟುವಾಗ 1996-97ರಲ್ಲಿ ಅವರ ಪರಿಚಯ ಆಯಿತು. ಆಮೇಲಿಂದ ನಮ್ಮ ಸಮಸ್ತ ಫ್ಲೋರಿಂಗ್ ಯಾವುದೇ ಥರದ ಕೆಲಸಗಳಿದ್ದರೂ, ಯಾವುದೇ ಥರದ ಮೆಟೀರಿಯಲ್, ಅದು ಗ್ರಾನೈಟ್ ಆಗಲಿ, ಮಾರ್ಬಲ್ ಆಗಲಿ, ಟೈಲ್ಸ್ ಆಗಲಿ, ಬಾತ್ರೂಮ್ ಫಿನಿಷಿಂಗ್ ಆಗಲಿ, ಯಾವುದೇ ಥರದ ಕೆಲಸಗಳಿದ್ದರೂ ಅವರನ್ನೇ ಸಂಪರ್ಕಿಸಿ ನನಗೆ ಬೇಕಿದ್ದ ಕೆಲಸಗಳನ್ನು ಅವರ ಹತ್ರ ಮಾಡಿಸ್ಕೊಳ್ತಾ ಇದ್ದೇನೆ. ಬಹಳ ಅತ್ಯುತ್ತಮ ರೀತಿಯಲ್ಲಿ, ಬಹಳ ಚೊಕ್ಕಟ್ಟಾಗಿ ಅವರಿಗೆ ಕೊಟ್ಟ ಯಾವುದೇ ಕೆಲಸವನ್ನು ಅವರು ಮಾಡಿಕೊಟ್ಟಿರುತ್ತಾರೆ ಹಾಗೂ ಅತ್ಯಂತ ಪ್ರಾಮಾಣಿಕ ರೀತಿಯಲ್ಲಿ ಮಾಡಿಕೊಟ್ಟಿರ್ತಾರೆ. ಅವರಿಗೆ ಈ ದಿನ ಈ ಹೊಸ ಶೋರೂಮು ಮತ್ತು ಇವರ ಗೋಡೌನ್ ಅತ್ಯಂತ ಉತ್ತಮ ಬೆಳವಣಿಗೆ ತಂದುಕೊಡಲಿ ಹಾಗೂ ಅವರ ಈ ಹೊಸ ನೂತನ ಉದ್ಯೋಗ ಹಾಗೂ ಈ ಬಿಸ್ನೆಸ್ ವೆಂಚರ್ ಜನಪ್ರಿಯವಾಗಲಿ, ಇಲ್ಲಿಯ ಜನರಿಗೆ ಪ್ರಯೋಜನವಾಗಲಿ ಹಾಗೂ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಅವರಿಗೆ ವಿಶಸ್ಸನ್ನು ಕನ್ವೆ ಮಾಡಲಿಕ್ಕೆ ಇಚ್ಛಪಡ್ತೇನೆ. SS ಮಾರ್ಬಲ್ ಬೊಕ್ಕ ಗ್ರಾನೈಟ್ ಸಂಸ್ಥೆ ಗ್ರಾಹಕರನ್ನ ಪ್ರೀತಿ ವಿಶ್ವಾಸನ ಪಡೆಯೊಂದು ನಂಬಿಕೆದ ಸಂಸ್ಥೆ ಅದು ಬೆಳೆಬಡು ಪಡೆದು ಪೂಜ್ಯ ಮೋಹನ್ ಗುರೂಜಿ ಬೊಕ್ಕ ಪ್ರಮುಖರು ಅಬ್ದುಲ್ ಖಾದರ್ ಶುಭ ಹಾರೈಸಿಯರು. गणमान्य प्रतिष्ठित इस गंगा दशहरे के शुभ अवसर पर पधारे हुए अतिथियों का मैं हार्दिक अभिनंदन आभार व्यक्त करता हूँ. बहुत ही हर्ष का विषय नूतन SS मार्बल उद्घाटन समारोह में सभी पधारे हुए अतिथियों का
तहे दिल से स्वागत और अभिनंदन। बहुत ही खुशी और हर्ष के साथ में आज गंगा दशहरे के पर्व पर ये नया शुभ अवसर उद्घाटन हुआ है। इसके लिए मैं बारंबार प्रेमी परिवार की ओर से हार्दिक शुभकामनाएं अभिनंदन करता हूँ। ನಾನು ನಮ್ಮ ಬಾಬೂಜಿ ಜಿತೇಂದರ್ ಧರ್ಮಿಂದರ್ ಇವರನ್ನು 2013ರಿಂದ ನೋಡ್ತಾ ಇದ್ದೇನೆ. ನಮ್ಮ ಬಿಲ್ಡಿಂಗ್ ಕೆಲಸ, ನಮ್ಮ ಮನೆ ಕೆಲಸ ಎಲ್ಲ ಇವರೇ ಮಾಡೋದು. ಇವರು ಅತ್ಯುತ್ತಮ ಕೆಲಸಗಾರರು. ಆದುದರಿಂದ ಯಾವುದಾದರೂ ಇದು ಇದ್ದರೆ ನಿಮಗೆ ಇವರಿಗೆ ಧೈರ್ಯದಿಂದ ಕೊಡಬಹುದು. ಮತ್ತು ಇವರು ಅಷ್ಟು ಗ್ಯಾರಂಟಿಯ ಜನ ಇಲ್ಲಿಯ. ಆದ್ದರಿಂದ ನಮಸ್ಕಾರ. ಸಂಸ್ಥೆದ ಮಾಲಕರು ಜಿತೇಂದ್ರ ಸಿಂಗ್ ಚೌಧರಿ, ಅರೆನ ಅಮ್ಮೇರು ಸಾಹಿಬ್ ಸಿಂಗ್ ಚೌಧರಿ, ಮೆಗ್ಗಿ ಧರ್ಮೇಂದ್ರ ಬೊಕ ಇಲ್ಲದಕ್ಕಳು ಕಾರ್ಯಕ್ರಮದ ಮುತಾಲಿಕೆಡಿತ್ತೇರು. नमस्ते, मैं जितेंद्र सिंह एसएस मार्बल प्रोप्राइटर। मेरा शोरूम में ग्रेनाइट, मार्बल और सैंडस्टोन जो हमारा राजस्थान का फेमस मटेरियल है उसमें धारंदा भी है और हम विद मटेरियल लिंक का काम भी करते हैं और होलसेल रेट में हमारे यहाँ पे ऑफ़र में पूरा मेटेरियल अवेलेबल है. ಸುದ್ದಿಗೊಂಚಲಿಗೆ ಸ್ವಾಗತ. ದೇರಳಕಟ್ಟೆ ರೋಟರಿ ಕ್ಲಬ್ದ 2024-26ನೇ ಸಾಲದ ಹೊಸ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರವೀಂದ್ರ ಶೆಟ್ಟಿ ಆಯ್ಕೆ ಆದಿತ್ತದು. ಅರೆನವ ಕಾರಣ ತಂಡದ ಪದಗ್ರಹಣ ಲೇಸ್ ತೊಕ್ಕೋಟು ಅಂಬಿಕಾ ರೋಡ್ದ ಗಟ್ಟಿ ಸಮಾಜ ಭವನಡು ಶನಿವಾರ ರಾತ್ರಿ ನಡೆತನು. ದೇರಳಕಟ್ಟೆ ರೋಟರಿ ಕ್ಲಬ್ದ 2024-25ನೇ ಸಾಲದ ಹೊಸ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಬೊಕ ಅರ್ನ ತಂಡದಕ್ಕಲ್ನ ಪದಗ್ರಹಣ ಲೇಸ್ ತೊಕ್ಕೋಟು ಅಂಬಿಕಾ ರೋಟದ ಗಟ್ಟಿ ಸಮಾಜ ಭವನಡು ಶನಿವಾರ ರಾತ್ರಿ ನಡೆತನು. ದೇರಳಗಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಕರೆಸ್ಪಾಂಡೆಂಟ್ ಸೌಮ್ಯ ಆರ್ ಶೆಟ್ಟಿ 24-25ನೇ ಸಾಲಿನ ನೂತನ ಅಧ್ಯಕ್ಷರಾಗಿ ಪದಗ್ರಹಣವನ್ನು ಮಾಡಿಕೊಂಡಿದ್ದಾರೆ. ಅಧಿಕಾರವನ್ನು ಡಾಕ್ಟರ್ ವಿಕ್ರಮ್ ದತ್ತರವರು ಹಸ್ತಾಂತರಿಸಿದ್ದಾರೆ. ಲೇಸುಡು ಮಲ್ಲ ಬಿನ್ನರಾದ ಪಾಲು ಪಡೆಯಿನ ದೇರಳಕಟ್ಟೆ ರೋಟರಿ ಕ್ಲಬ್ದ ಪ್ರವರ್ತಕರು ರೋಟರಿ ಜಿಲ್ಲಾ ಮಾಜಿ ಗವರ್ನರ್ ಡಾಕ್ಟರ್ ದೇವದಾಸ್ ರೈ ಪಾತ್ರರೊಂದು ಪರಸ್ಪರ ಪ್ರೀತಿ ಸ್ನೇಹ ವಿಶ್ವಾಸಡು ಬೇಲೆ ಮಂತಂಡ ಮಾತಾ ಕ್ಷೇತ್ರಗಳ ಯಶಸ್ಸನ್ನು ಪಡೆಯರ ಸಾಧ್ಯ ಪಂಡದು ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಬೊಕ ಅರ್ನ ತಂಡದಕ್ಕಲಿಗೆ ಅಭಿನಂದನದ ಪಾತ್ರ ಬಂಡೇರು. In your club, in your district, see that all the clubs follow this diversity of members, the equality of equity of members, and then the inclusiveness, all members being involved in all projects and meetings. So DEI. Then also she said, let us have a hard look at the clubs. Clubs have been doing the same thing for the past several years. They may have lost their relevance in society. So the clubs must reinvent themselves, should go back to the basics, should go to the population of the place, to the people of the place and see their expectations. And if clubs are not doing that, she says, do something drastic. Get new members. Of course, a lot of times she has mentioned that. Get youngsters into Rotary. Get ladies, more of ladies into Rotary. And try to bring, she says, try to bring the people who have the heart and service to serve. So that is in the action plan what she mentioned. She also mentioned in the action plan about the peace initiative. She was very emphatic about the Rotary Peace Initiative. ಲೇಖಕಿ ಸಂಪಾದಕಿ ಭಾರತಿ ಶೇವ್ಗುರ್ ಮಲ್ಲ ಬಿನ್ನರಾದ ಲೇಸಡು ಪಾಲ್ಪಡೆದು ಆರ್ಥಿಕವಾದ ಪಿರವರಿದು ಪುನಕಲ್ನ ಅಭಿವೃದ್ಧಿಗಾದ ರೋಟರಿ ಸಂಸ್ಥೆ ನಿಸ್ವಾರ್ಥ ಸೇವಾ ಮನೋಭಾವಡು ಬೇಲೆ ಮಂತೊಂದು ಪುನವು ಎಡ್ಡೆ ವಿಷಯ ಪಂಡದು ರೋಟರಿ ಕ್ಲಬ್ ದೇರಳಕಟ್ಟೆದ ಕಾರ್ಯ ಚಟುವಟಿಕೆಗಳಿಗೆ ಎಡೆಪು ಬಯಕೆಯರು.
The answer is here. From the last 36 years, my husband and I are in Rotary. Maybe for a year or two we haven't. We have somebody like Ranganath Kini who has been in Rotary. A charter member, Vishnu and he have been charter members of Rotary Hillside. You have Anil Rao, we have Vinayak, and we have Gitanand Pai, and we have of course our incoming secretary and president too, Manish, and the secretary. If there was no magic, maybe we wouldn't have been in Rotary all these years. ಇಷ್ಟು ವರ್ಷ ನೀವಿದ್ದು ರೋಟ್ರಿಯಲ್ಲಿದ್ದು ಏನು ಮಾಡಿದ್ದೀರಿ ಅಂತ ಕೇಳಿದರೆ ನನಗೆ ಪಟ್ಟಂತ ಒಂದು ಆನ್ಸರ್ ಕೊಡ್ಲಿಕ್ಕೆ ಬರಲಿಕ್ಕಿಲ್ಲ. ಸುಮಾರು ವಿಷಯ ಆಗಿದೆ ರೋಟ್ರಿಯಲ್ಲಿ. Our children have grown up in Rotary. But one thing that Rotary gives us that nothing else can give us is one instant gratification, one instant meaning, and that is the meaning of the pleasure of giving. I don't know if we were not in Rotary, if we would have been so generous in giving from our own pockets. I don't know. Maybe we would, but I'm not very sure. Now, why is it that this giving happens in Rotary? ರೋಟರಿ ಜಿಲ್ಲಾ ಸಹಾಯಕ ಗವರ್ನರ್ ಡಾಕ್ಟರ್ ರಂಜನ್ ದೇರಳಕಟ್ಟೆ ರೋಟರಿ ಕ್ಲಬ್ದ ನ್ಯೂ ಹೊರೈಜನ್ ತಿಂಗೊಲ್ದ ಸಂಚಿಕೆಯನ್ನು ಬಿಡುಗಡೆ ಮಾಡ್ತೇವೆ. ದೇರಳಕಟ್ಟೆ ರೋಟರಿ ಕ್ಲಬ್ದ ನಿರ್ಗಮನ ಅಧ್ಯಕ್ಷರು ಲತಾ ವಿಕ್ರಮ್ ಸಭೆ ನೆದ್ಕೊಂಡಿರು. ನಿರ್ಗಮನ ಕಾರ್ಯದರ್ಶಿ ಸುಜಾತಾ ಶೆಟ್ಟಿ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಹೊಸ ಅಧ್ಯಕ್ಷರಾದ ಅಧಿಕಾರ ವಹಿಸೋನ್ನ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಪಾತ್ರರೊಂದು ರೋಟರಿ ಕ್ಲಬ್ ದೇರಳಕಟ್ಟೆದ ದುಂಬದ ಕಾರ್ಯಚಟುವಟಿಕೆಗಳಿಗೆ ಯಶಸ್ಸಿಗೆ ಮಾತನಾಡಲ ಸಹಕಾರಕ್ಕೆ ನೊಂಡರು. Let me say how happy I am to be installed as the president of Rotary Club of Derlakatte for the year 2024-25. As I accept this office, I am aware that this moment would not have been possible but for the long years that I have spent being the member and an officer of Rotary Club of Derlakatte. Over the years, Rotary Club of Derlakatte has evolved into a vibrant organization which has done enormous work in the service of community. I know that the responsibility that I have accepted is an onerous one, but I am sure that with the support of the members of Rotary Club as well as the officers of the district and officers and members of various Rotary clubs, it would be possible for me to shoulder this responsibility with some measures and success. ಈ ಪೊರ್ತುಡು ಉದ್ಯಮಿ ಹರಿದಾಸ್ ಬೊಕ ಅರುಣ ಶೆಟ್ಟಿ ಮೊಕ್ಲೇನು ಹೊಸ ಸದಸ್ಯರಾದ ಸಂಸ್ಥೆಗೆ ಸೇರ್ಪಡೆ ಮಾಡ್ತೇರು. ರೊಟೇರಿಯನ್ ಪಿ.ಡಿ. ಶೆಟ್ಟಿ ಹೊಸ ಪದಾಧಿಕಾರಿಯಲ್ಲಿನ ಪರಿಚಯನ ಪಂಡೇರು. ಜೆ.ಪಿ. ರೈ ಸಹಕಾರ ರೂಪಡು ಪಾತೇರಿಯರು. ಚುನಾಯಿತ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾ, ಮಾಜಿ ಅಧ್ಯಕ್ಷರು ಸೀತಾಲಕ್ಷ್ಮಿ, ವಲಯಾಧಿಕಾರಿ ಡಾಕ್ಟರ್ ಯತೀಶ್ ಎಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತೇರು. ತಪಸ್ಯ ರವಿಶಂಕರ್ ನಿರೂಪಣೆ ಮಲ್ತೇರು. ಮಾಜಿ ಅಧ್ಯಕ್ಷರು ರವೀಂದ್ರ ಶೆಟ್ಟಿ ಸೊಲ್ಮೆ ಸಂದಾಯರು. ಹೊಸ ಕಾರ್ಯದರ್ಶಿ ಡಾಕ್ಟರ್ ಅನಿತಾ ರವಿಶಂಕರ್ ಅತಿಥಿಲ್ನ ಪರಿಚಯ ಪಂಡೇರು. ಸುದ್ದಿಗೊಂಚಿಲ್ಗೆ ಸ್ವಾಗತ. ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ 27ನೇ ವರ್ಷದ ಕುಂಪಲಾಷ್ಟಮಿ ಉತ್ಸವಕ್ಕೆ ಬೊಡಾದು ಕುಂಪಲದ ಹಿರಿಯ ಯುವ ಸಂಸ್ಥೆ ಕುಂಪಲ ಮೂರುಕಟ್ಟ ಮಿತ್ರ ಮಂಡಳಿದ 25ನೇ ವರ್ಷದ ಕಲಾಕುಸುಮದ ಕೊಡುಗೆಗೆ ಲೆಪ್ಪೊಲೆನು ಮಂದಿರದ ಅಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಶನಿವಾರ ರಾತ್ರಿ ಬಿಡುಗಡೆ ಮಾಡ್ತಾರೆ. ಕುಂಪಲದ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳ ಕಾರ್ಯಕ್ಷೇತ್ರ ಆದ ಬುಳೆಯಿನ ಶ್ರೀ ಬಾಲಕೃಷ್ಣ ಮಂದಿರ 27ನೇ ವರ್ಷದ ನಾಡಪರ್ವ ಕುಂಪಲಾಷ್ಟಮಿಗೆ ತಯಾರಾವೊಂದುಂಡು. ಇದಕ್ಕೆ ಪೂರಕವಾದ ವರ್ಷಂ ಪ್ರತಿ ಕಲಾ ಸೇವೆದ ಕೊಡುಗೆನು ಕೊರಂದು ಬೈದಿನ ಪರಿಸರದ ಹಿರಿಯ ಯುವ ಸಂಸ್ಥೆ ಮೂರುಕಟ್ಟ ಮಿತ್ರ ಮಂಡಳಿ ತನ್ನ 25ನೇ ವರ್ಷದ ಕಲಾಕುಸುಮದ ಆಮಂತ್ರಣ ಪತ್ರಿಕೆದ ಬಿಡುಗಡೆಯನ್ನು ಶನಿವಾರ ರಾತ್ರಿ ಶ್ರೀ ಕುಂಪಲ ಬಾಲಕೃಷ್ಣ ಮಂದಿರದ ವಾರದ ಭಜನೆ ಪೂಜ್ಯದ ಬೊಕ್ಕ ಮಂದಿರಡು ನಡಪಾಯಿರು. ಶ್ರೀ ಬಾಲಕೃಷ್ಣ ಮಂದಿರದ ಸ್ಥಾಪಕ ಅಧ್ಯಕ್ಷರು ಸತೀಶ್ ಕುಂಪಲ ಮೂರುಕಟ್ಟೆ ಮಿತ್ರ ಮಂಡಳಿದ 25ನೇ ವರ್ಷದ ಕಲಾಕುಸುಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದು. ಮೂರುಕಟ್ಟ ಮಿತ್ರ ಮಂಡಳಿ ಸುರೂರ್ದಿಂಚಲ ಬಾಲಕೃಷ್ಣ ಮಂದಿರದ ಮಾತಾ ಪರ್ಬಲೆಡು ಮಾತಾ ಲೇಸುಡು ವಿಶೇಷವಾದ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕಲಾಕುಸುಮದ ಸೇವೆಯನ್ನು ಒದಗಾವೊಂದು ಬೈದೇರು. ಆಕಲಿನ ಈ ಸೇವೆ ಸಹಕಾರ ನಿರಂತರವಾದ ಉಪ್ಪಡು ಬಡದು ಎಡೆಪು ಬಯಕೇರು. 25 ವರ್ಷದ ದಿಂಚಲ ಕರಿನ 24 ವರ್ಷದ ದಿಂಚಲ ಭಾರಿ ಶೋಕದ ಎದುರುಡು ಹೋಗ್ಲಿದ ಪಾಡುನಿ ಟ್ಯಾಬ್ಲ ಮಲ್ಪನಿ ಯಾನ ಐಕ್ ಬಂದ್ಬನಿ ಯಾಪಲ ಬಾಲನ ಅಂತೂನಾಗ ಒಂಜೆ ನೆನಪಾಪುನಿ 6 ಟ್ಯಾಬ್ಲ ಬತ್ತದು ಮೂಲು ಎತ್ತನಾಗ ಮಂದಿರದ ಎದುರುಡು ಒಂಜಿ ಘೋಷಣೆ ಉಂಡು. ಮೂರುಕಟ್ಟ ಮಿತ್ರ ಮಂಡಳಿ ಅವು ಆರೇ ಅವಡು ಪೂರ ಬೇತೆ ಏರ್ಲಿಜ ಅವು ಬಾಲನ ಒಂಜಿ ಮೂಜಿ ಶಬ್ದ ಬಿನಿ ಬತ್ತಿಜಿಂದ ಅವು ಸಾರ್ಥಕತೆ ಆಪುಜಿ ಬಾಲನ ಒಂಜಿ ಮೂಜಿ ಸರಿ
ಮೂರು ಕಟ್ಟ ಮಿತ್ರ ಮಂಡಳಿಗೆ ಜೈ ಎಂದು ಪಾಡೋಡು ಅದ್ರ ಪಕ್ಕ ಪೂರ ಸರಿಯಾದ ಲೆಕ್ಕ ಆತು ಎಡ್ಡ ರೀತಿನಿ ವಸಂತ ಆದುಪ್ಪು ವಿಜಯ ಆದುಪ್ಪು ಪ್ರವೀಣ ಆದುಪ್ಪು ಯಾನು ಪುದರ್ ಪನ್ನಂಡ ಕಿರಣ್ ಪೂರೆಲ್ಲ ಗಣೇಶ ಆದುಪ್ಪು ಇತ್ತು ಪುನಃ ಜವನೇರಿ ಈ ಸಂಘಟನೆ ನಿರಂತರವಾದ ದೀಪ ಆದುಪ್ಪು ವಿನೂತ್ ಆದುಪ್ಪು ಲೂಯಿಸೆ ಆದುಪ್ಪು ಪೂರ ಮಾತಿರಲ್ಲ ನೇಕ ಒಂತ ಜನ ಸೇರ್ಪಡೆ ಮಲ್ತೊಂದು ಪೋಪೇರು ಇನ್ನು ಇರೇನಲ್ಲ ನೇಕ ಒಂಜಿ ಮೂರು ಕಟ್ಟಾಗಿ ಸೇರ್ಪಾಯಿருந்து ಗೊತ್ತಾನೆ ಹಿಂಗೆ ಸಾಲು ಕೊರ್ನಗಾನೆ ಮೂರು ಕಟ್ಟಾಗಿ ಒಂಜೆನೆ ಕನಪುನ ಬೆಜ್ಜಿದ ಕನಪುನ ಅವು ಲೆಕ್ಕ ಪಾಡ್ದು ಗಿಡಿ ಹಾಕಿನ ಲೆಕ್ಕ ಹಾಕೋನು ಮಾತೆಲ್ಲ ಬರ್ತಿ ಹಾಕ್ಲಿಗೆ ಲೆಕ್ಕದ ಕನಪುನಿ ಅಂಚ ವಿದ್ಯಾನಿತ್ಯ ಸಾಲು ಪಾಠಕನ ಎಣ್ಣೆ ವಿದ್ಯಾ ನನ್ನೊಂದು ಎಂಚಿನ ಮೂರು ಕಟ್ಟ ಮಿತ್ರ ಉಂಡಲಿದ್ದ ಒಂಜಿ ಮಹಿಳಾ ಸಂಘಟನೆಲ್ಲ ಆಪುನು ಎಣ್ಣೆನ ಭಾರಿ ಎಡ್ಡೆ ಬೆಳವಣಿಗೆ ಮಹಿಳೆಯರನ್ನ ಸಂಘಟನೆಲ್ಲ ಒಟ್ಟಿಗೆ ಪಾರಿ ಪೊರ್ಲು ರಾವಡು ಒಟ್ಟು ಈ ಒಂಜಿ 25ನೇ ವರ್ಷ ನಮ್ಮ ಪೋಯಿನ ವರ್ಷತ್ತು ಐತ ದುಂಬುದ ವರ್ಷ ಮಂದಿರದ 25ನೇ ವರ್ಷದ ಈ ಒಂಜಿ ಸಮಾರಂಭ ಅಲ್ಲ 25ನೇ ಕಾರ್ಯಕ್ರಮ ಮಲ್ಪನಾಗಲ ಪೂರ್ತಿಯಾದ ಮೂರು ಕಟ್ಟ ಮಿತ್ರ ಮಂಡಳಿ ಅತ್ಯಂತ ಯಶಸ್ವಿಯಾದ ಸಂಘಟನಾತ್ಮಕವಾದ ಕೆಲಸ ಮಲ್ದೇನೆ ಯಾನು ನಮ್ಮ ಭರತ್ ಪಕ್ಕ ನಂದನ್ರೆ ಇಕ್ಲೆ ಕ್ಲಬ್ಬು ಬರ್ಚಿ ಬಂದಿದ್ದೆ ಕಟ್ಟಡದಾಯಕ ಕಟ್ಟುನಿ ಮಂದಿರ ಉಪ್ಪುನಾಗ ನಿಕ್ಲೆಗೆ ಮಂದಿರಡಿ ಎಂಚಿನ ಚಟುವಟಿಕೆ ಮಲ್ಪನೆಗ್ಲ ಫ್ರೀ ಅಣ್ಣಾಗ್ಲು ಸ್ವಾಭಿಮಾನಿ ಅದು ಸ್ವತಂತ್ರವಾದ ಒಂದು ಬಿಲ್ಡಿಂಗ್ ಆವಡ್ ಬಂಪನ ಕಾರಣಕ್ಕೋಸ್ಕರ ಒಂದು ಭಾರಿ ಶೋಕದ ಸುಸಜ್ಜಿತವಾದ ಅಂಚಿನ ಬಿಲ್ಡಿಂಗನ್ನು ಕಟ್ಟದು ಮೂರುಕಟ್ಟ ಮಿತ್ರ ಮಂಡಳಿದ ಒಂಜಿ ಸ್ವಾಭಿಮಾನದ ಬಿಲ್ಡಿಂಗ್ ಎಲ್ಲ ಮಲ್ತದೆ ಮನೆಯರು ನಾನು ಅತ್ಯಂತ ಸಂತೋಷ ಪಡೆಪೆ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಅಧ್ಯಕ್ಷರು ನಂದನ್ ಮಲ್ಯ, ಪ್ರಧಾನ ಕಾರ್ಯದರ್ಶಿ ಭರತ್ರಾಜ್ ಕೃಷ್ಣಾಪುರ ಶ್ರೀ ಬಾಲಕೃಷ್ಣ ಮಂದಿರದ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಕೊಂಡಾಡಿದು ಮೂರು ಕಟ್ಟ ಮಿತ್ರ ಮಂಡಳಿದ 25ನೇ ವರ್ಷದ ಕಲಾಕುಸುಮ ಗೆಡ್ಡೆಡು ಮೂಡಿದು ಬರಡು ಪಡೆದು ಹಾರೈಸಿಯರು. ಅದು ನಿರಂತರವಾಗಿ 25 ವರ್ಷಗಳು ಒಂದು ಸಂಘಟನೆಯನ್ನು ನಡೆಸ್ಕೊಂಡು ಬರಬೇಕಾದ್ರೆ ಈ ಭಾಗದ ನಿಮ್ಮ ಜನರ ಒಗ್ಗಟ್ಟೇನಿದೆ, ಈ ಭಾಗದ ಜನರ ಈ ಸಮಾಜದ ಬಗ್ಗೆ ಧರ್ಮದ ಬಗ್ಗೆ ಏನು ಕಾಳಜಿ ಇದೆ ಅಂತ ಬಹುಶಃ ಇದು ತೋರಿಸ್ಕೊಳ್ತಾ ಇದೆ. ಹಾಗಾಗಿ ನಿಮಗೆ ಎಲ್ರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕುಂಪಳ ಪರಿಸರಕ್ಕೂ ನನಗೂ ಒಂದು ಹಳೆಯ ನಂಟಿದೆ, ಅದು ಬಹುಶಃ ಸತೀಶ್ ಕುಂಪಳ ಅವರಿಗೆ ಗೊತ್ತುಂಟು. ಹಾಗಾಗಿ ಈ ಒಗ್ಗಟ್ಟೇನಿದೆ ಅದೇ ಒಗ್ಗಟ್ಟಿನಿಂದ ಬಹುಶಃ ಕುಂಪಳದ ಜನರು ಸತೀಶನ್ನೊಟ್ಟಿಗೆ ಈ ಅವರ ಅವಧಿಯಲ್ಲಿ ನಿಂತು ಮುಂದಿನ ದಿನಗಳಲ್ಲಿ ಸತೀಶನ್ನ ಒಂದು ರಾಜ್ಯದ ಭಾರಿ ಒಂದು ದೊಡ್ಡ ನಾಯಕರಾಗಿ ಹೊರಹೊಮ್ಮಲಿ ಅಂತ ನಾನು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಎರಡು ಮಾತುಗಳನ್ನು ಹೇಳ್ತಾ ಇಲ್ಲಿ ನನ್ನನ್ನು ಬರಮಾಡಿಕೊಂಡಿದ್ದಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಈ ಸಂಘಟನೆಗೆ ಮತ್ತಷ್ಟು ಒಳ್ಳೆಯದಾಗಲಿ. ಈ ಸಂಘಟನೆ ಈ ಕುಂಪಳ ಭಾಗ ಅಲ್ಲ, ಇಡೀ ಜಿಲ್ಲೆ ಭಾಗದಲ್ಲಿ ಧಾರ್ಮಿಕ ಸಾಮಾಜಿಕ ಹಾಗೂ ಕ್ರೀಡಾ ಭಾಗದಲ್ಲಿ ಜನರಿಗೆ ನಿಮ್ಮ ಸೇವೆಯನ್ನು ಕೊಡುವಂತಾಗಲಿ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಾಲಕೃಷ್ಣ ಮಂದಿರೋಡು ಆಪಿನಂಚಿನ ಅಷ್ಟಮಿದ ಮೊಸರುಗುಡಿಗೆ ನಿಜವಾದ ಪನ್ಪುಣ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂಜಿ ಪುಗಡ್ತೇನೆ ಕಂತಿನಂಚಿನ ಈ ಒಂಜಿ ಮೊಸರುಗುಡಿಕೆ ದಯಪಣ್ಣಗ ನಮ್ಮ ತೂವೊಂದುಪ್ಪು ಅತ್ತವರಾದಪ್ಪಡು ಕದ್ರಿ ಆದುಪ್ಪಾಡಿ ಬಾಕಿದ ಮಸ್ತ್ ಕೋಡಿಡಿ ಆ ಒಂದು ಉಪ್ಪುಂಡು ಮೊಸರುಗುಡಿಕೆ ಅಂಡ ಇಂಚಿನ ಊರುಡುಲ್ಲ ಮಾತೇರಲ್ಲ ಒಟ್ಟಾದ ಮಲ್ತೊಂದು ಬಾಕಿದ ಮಾತ ಸಂಘಟನೆಲ್ಲ ಒಟ್ಟಾದ ಕೊಣೋದು ಒಂಜಿ ಮೊಸರುಗುಡಿಕೆ ಉತ್ಸವ ಮಲ್ಪುಂಡು ನಿಜವಾದ ಪನ್ಪುಣ ಒಂದು ಟ್ಯಾಬ್ಲು ಮಲ್ಪರೆ ಭಾರಿ ಬಂಗೊಂಡು ಎಂಕುಲ್ಲ ಕೇಂದ್ರ ಮೈದಾನಗೂ ಕರಿನ 30 ವರ್ಷ నుంచి ಕೃಷ್ಣಾಪುರ ಟ್ಯಾಬ್ಲು ಕೊಣ ಇದ್ದ ಆಯ್ತಾ 15-20 ದಿನ ನಿದ್ರೆ ಪೂಜಿ ಒಂಜಾತ್ ಡೊನೇಷನ್ ಆವೋಡು ಒಂಜಾತ್ ವ್ಯವಸ್ಥೆ ಆವೋಡು ಒಂದು ಪೂರ ಆ ಮಲ್ಟಿನಾಗ್ಲಿ ಮಾತ್ರ ಗೊತ್ತುಪ್ಪು ಆಯ್ತಾ ಪಿರವಡು ಆ ಬಾಲಕೃಷ್ಣ ಮಂದಿರದ ಕಾರ್ಯಕ್ರಮ ಯಶಸ್ವಿ ಅವಡು ಪಂಪಿನ ಒಂಜಿ ಸುಗಿಪುಂದಿ ಒಂದು ಈ ಮೂರು ಕಟ್ಟೆ ಮಿತ್ರ ಮಂಡಳಿ ಮಲ್ತೊಂದುಂಡು ನಿಕ್ಲನ ಈ ಕಾರ್ಯಕ್ರಮ ಯಶಸ್ವಿ ಆವಡಿ ಅಂಚನೆ ಬಾಲಕೃಷ್ಣ ಮಂದಿರೋಡು ಆಪಿನಂಚಿನ ಮಾತ ಚಟುವಟಿಕೆಗಳ ನಿಕ್ಲನ ಮಾತ ರೀತಿಯ ಸಹಕಾರ ನಿಖಿಲ್ ಕೋರಂದಿಲ್ಲ ರಣ ದುಂಬುಗಳ ವಂಚನೆ ಉಪ್ಪಡು ಪಂಪಿನ ಪಾತ್ರ ಪನೊಂದು ಶ್ರೀ ಬಾಲಕೃಷ್ಣ ಮಂದಿರದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಅಂಚನ್, ಉತ್ಸವ ಸಮಿತಿಯ ಅಧ್ಯಕ್ಷರು ರವೀಂದ್ರ ಕುಂಪಲ, ಕಾರ್ಯದರ್ಶಿ ದೀಕ್ಷಿತ್ ನಿಸರ್ಗ, ಮಹಿಳಾ ಸಮಿತಿ ಅಧ್ಯಕ್ಷರು ಶ್ರೀಮತಿ ಪ್ರಮೀಳಾ ಪ್ರವೀಣ್, ಸೋಮೇಶ್ವರ ಪುರಸಭಾ ಸದಸ್ಯರು ಜಯ ಪೂಜಾರಿ, ಯುವ ಮೋರ್ಚಾ ಜಿಲ್ಲಾ ಸದಸ್ಯರು ಪ್ರಸಾದ್ ಕುಂಪಲ, ಎಂಎಂಕೆ ಅಧ್ಯಕ್ಷರು ಕಿಶೋರ್ ಡಿಕೆ ಮಲ್ಲ ಭಿನ್ನರಾದ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮೂರು ಕಟ್ಟ ಮಿತ್ರ ಮಂಡಳಿದ ಪ್ರವೀಣ್ ಕುಲಾಲ್, ವಿನೂತ್ ನಾಯಕ್, ನವೀನ್ ಮೇಸ್ತ್ರಿ, ವಿನ್ಸಿ ಡಿಸೋಜಾ, ದೀಪಕ್ ಮಿತ್ರನಗರ, ನಿತೇಶ್ ಕುಂಪಲ, ಬಾಲಕೃಷ್ಣ ಅಮೀನ್, ಗೌತಮ್ ಪೂಜಾರಿ, ವಸಂತ್ ದಾಸ್, ಸುಶಾಂತ್ ಮಿತ್ರನಗರ, ನಿತಿನ್ ಪೂಜಾರಿ, ವಿಜೇಶ್ ರಾಜನ್, ಸುದೀಪ್ ಕುಂಪಲ, ಪ್ರಸಾದ್ ಕುಂಪಲ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಮಂದಿರದ ಸಂಘಟನಾ ಕಾರ್ಯದರ್ಶಿ ಪ್ರವೀಣೇಶ್ ಕುಂಪಲ ಸಭೆನ ಎದ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು. ಮೋಕೆದ ವೀಕ್ಷಕ ಬಂಧುಲೆ,
ಪೆರಪ್ಪ ಮಾತಾ ಮುಸ್ಲಿಂ ಬಂಧುಲೆಗೆ ಪವಿತ್ರ ಈದುಲ್ ಅಜ್ಹಾ ಪರ್ಬ ಬಕ್ರೀದ್ ಪರ್ಬದ ಶುಭಾಶಯವನ್ನು ತೇರಿಪವೊಂದು ಪೊಸಕೊಳದ ಇನಿತ ಸುದ್ದಿಗೊಂಚಿಲನ್ನು ಮುಗಿತೊಂದುಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಏಪಲ ತೂವೊಂದು ಪ್ಲೇ ಪೊಸಕೊಳಲ್ 24x7.